ತೂತಿನ ಅಂಚಿತ್ತಿನ ಯಾನೊಂಜಿ ಕರಿಸತ್ತೆ ಒಂಜಿ ಕಾರ್ಯಕ್ರಮದ ಬಡವೆಲ್ಡ ಮಸ್ತ್ ಮೋಕೆಡ್ ಪಾತೆರೋರು ಅವು ಎಂಕ್ ಮಸ್ತ್ ಇಷ್ಟವಾಯಿನ ಅಂಚೆತ್ತಿನ ಅವು ಈರು ಮಲ್ಲ ಮಲ್ಲ VIP ಮುಟ್ಟುವಾರ ಅವು ಅಗತ್ಯ ಅಗಲೇ ತಾಕತ್ತುಂಡು ಇರು ಬಡವೆರಲ್ಲಿ ಮುಟ್ಟುನ ಅಂಚೆತ್ತಿನ ಕೆಲಸ ಅಲ್ಪಡ ಅವು ಭಾರಿ ಪ್ರಾಮುಖ್ಯವಾಯಿನ ಅಂಚೆತ್ತಿ. ಸನ್ಮಾನ್ಯ ಅಶೋಕ್ ಕುಮಾರ್ ಅವರು ಒಂದು ನೇತೃತ್ವದಲ್ಲಿ ಪುತ್ತೂರು ಕ್ಷೇತ್ರದಲ್ಲಿ ಯಾರಿಗೇ ಕಷ್ಟ ಬಂದರೂ ಸಹ ಒಂದು ಕೇಳುವವರಿದ್ದಾರೆ ಅಂತ ಹೇಳುವ ಪರಿಸ್ಥಿತಿ ಇವತ್ತು ಪುತ್ತೂರಿನಲ್ಲಿದೆ. ಅಶೋಕನವರಂತ ನಾವು ಗುರುತಿಸಿದಂತಹ ಒಂದು ಹೆಗ್ಗಳಿಕೆ ಅವರು ಧರ್ಮವನ್ನು ಬಿಟ್ಟು ಉಳಿದಿಲ್ಲ. ಅವರು ದೇವಸ್ಥಾನಕ್ಕೆ ಸಹಾಯ ಮಾಡ್ತಾರೆ, ಮಸೀದಿಗೆ ಸಹಾಯ ಮಾಡ್ತಾರೆ, ಕ್ರೈಸ್ತರಿಗೆ ಸಹಾಯ ಮಾಡ್ತಾರೆ, ಎಲ್ಲರಿಗೂ ಸಹಾಯ ಮಾಡುವಂತಹ ಒಂದು ಮನಸ್ಥಿತಿ. ಒಂದು ಕಾರ್ಯಕ್ರಮ ಈತು ಪೂರ್ಣುಡು ಆಯೋಜನೆ ಮಾಡ್ತೇವೆ, ಈತು ಮಲ್ಲ ಮಟ್ಟಿಗೆ ಆಯೋಜನೆ ಮಾಡ್ತೇವೆ ಅಂತ ನಿಂಗೆ ಗೊತ್ತಿದ್ದೇನೆ. ಜನ್ಮಗೂರು ನಚ್ಚಿನ ಅಪ್ಪಗಳ ತಪ್ಪು ಮಲ್ಪಡಗ ತಿದ್ದು ನಂಚಿನ ಕೆಲಸ ಮಲ್ಪಲೆ ಎಡ್ಡೆ ಕೆಲಸ ಮಲ್ಪನ ಕೈ ಜೋಡಿಸೋದು ಆಶೀರ್ವಾದ ಮಲ್ಪಲೆ. ಅಶೋಕಣ್ಣ ನಿಮಗೆ ಶುಭಾಶಯ, ನಿಮ್ಮ ಜನ್ಮದಿನಕ್ಕೆ ನಮ್ಮ ಪ್ರೀತಿಯ ಹಾರೈಕೆಯು. ಗುರು ಹಿರಿಯರ ಅಭಿಮಾನಿಗಳ ಆ ದೈವ ದೇವರ ಹಾರೈಕೆಯು ನಿಮಗಿರಲಿ ಎಂದೆಂದಿಗೂ. ಪುತ್ತೂರಿಗೆ ದೈವ ತಂದ ಶಾಸಕರು, ಎಲ್ಲರ ನೆಚ್ಚಿನ ನಾಯಕರು, ಅಭಿವೃದ್ಧಿಯ ಹರಿಕಾರರು ಇವರು, ಜನರ ಬಂದಿರ ಪ್ರೀತಿಯ ಸರದಾರ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಸರ್ವವಿಘ್ನೋಪಶಾಂತಯೇ. ಸೇವಾ ಕಾರ್ಯ ಚಟುವಟಿಕೆ ಮೂಲಕ ನಮ್ಮ ಶಾಸಕರ ಸಾಧನೆಯನ್ನು ಇವತ್ತು ಕ್ಷೇತ್ರವ್ಯಾಪಿ ಒಂದು ಸಂಭ್ರಮಾಚರಣೆಯನ್ನಾಗಿ ಮಾಡಬೇಕೆಂಬ ಉದ್ದೇಶವನ್ನಿಟ್ಟುಕೊಂಡು ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರು ಸಭಾಂಗಣದ ಈ ಒಂದು ಸಭಾಂಗಣದಲ್ಲಿ ನಾವೆಲ್ಲ ಜೊತೆ ಸೇರಿದ್ದೇವೆ. ಹಿರಿಯರ ವಿವಿಧ ಧರ್ಮದ ಮುಖಂಡರುಗಳ ಆಶೀರ್ವಚನ ಅಶೋಕ್ ರೈ ಅವರಿಗೊಂದು ಶಕ್ತಿಯಾಗಿ ಇರಲಿ ಅಂತ ಹೇಳುವ ಅವರ ಮಾತಿಗೆ ಕೇವಲ 5 ನಿಮಿಷದ ಅವಕಾಶಗಳನ್ನಾದರೂ ಕೊಡಲೇಬೇಕಾಗಿದೆ. ಹಾಗಾಗಿ ವಿಶೇಷವಾಗಿ ಈ ಕ್ಷೇತ್ರದ ಶಾಸಕರಾಗಿ ಕಾರ್ಯನಿರ್ವಹಿಸಿದಂಥ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ
ಹುಟ್ಟುಹಬ್ಬ, ಅವರಿಗೆ ಹುಟ್ಟುಹಬ್ಬದ ಆಚರಣೆ ಅವಶ್ಯಕತೆ ಇಲ್ಲ. ಯಾಕೆಂತೇಳಿದರೆ ಅದರ ಹೇಳುವಾಗಲೇ ಕೇಳಿದ್ದು ಹುಟ್ಟುಹಬ್ಬ ಸಂಭ್ರಮ ಆಗಬಾರ್ದು ಅಂತೇಳಿ. ಮತ್ತೇನು ಮಾಡಬೇಕು ಅಂತ ಕೇಳುವಾಗ ಏನಾದರೂ ಬಡವರಿಗೆ, ಏನಾದರೂ ಆಸಕ್ತರಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡಿದರೆ ಅದು ಆ ಹುಟ್ಟುಹಬ್ಬಕ್ಕೆ ಒಂದು ರೀತಿಯ ಅರ್ಥ ಬರ್ತದೆ ಅಂತ ಹೇಳುವ ಮಾತು ಇವತ್ತು ಬೆಳಗಿನಿಂದ ವಿವಿಧ ಕಾರ್ಯಕ್ರಮಗಳ ಜೊತೆಯಾಗಿ ಇಲ್ಲೂ ಒಂದು ಕಾರ್ಯಕ್ರಮವನ್ನು ಜೋಡಿಸಿಕೊಂಡು ಇದಕ್ಕೆ ಒಂದು ಅರ್ಥವನ್ನು ಕೊಡುವ ನಿಟ್ಟಿನಲ್ಲಿ ಆಸಕ್ತರಿಗೆ ಏನಾದರೂ ಸಹಾಯವನ್ನು ಕೊಡುವಂಥದ್ದು, ಅವರ ಕಷ್ಟ ಕಾರ್ಪಣ್ಯದಲ್ಲಿ ನಿರಂತರವಾಗಿ ನಾವೆಲ್ಲ ಭಾಗಿಯಾಗುವ ಹಾಗೆ ಶಾಸಕರ ಒಂದು ನೇತೃತ್ವದಲ್ಲಿ ಪುತ್ತೂರು ಕ್ಷೇತ್ರದಲ್ಲಿ ಯಾರಿಗೇ ಕಷ್ಟ ಬಂದರೂ ಸಹ ಒಂದು ಕೇಳುವವರಿದ್ದಾರೆ ಅಂತ ಹೇಳುವ ಪರಿಸ್ಥಿತಿ ಇವತ್ತು ಪುತ್ತೂರಿನಲ್ಲಿದೆ. ಆ ನಿಟ್ಟಿನಲ್ಲಿ ಇವತ್ತು ಸನ್ಮಾನ್ಯ ಅಶೋಕ್ ಕುಮಾರ್ ಅವರು ಕೇವಲ 2 ವರ್ಷ 3 ತಿಂಗಳು ಮಾತ್ರ ಈ ಕ್ಷೇತ್ರದ ಶಾಸಕರಾಗಿ ಆಗಿದೆ. ಶಾಸಕರಾದ ಮರುದಿನದಿಂದ ಈ ಕ್ಷೇತ್ರದ ಬಗ್ಗೆ, ಈ ಕ್ಷೇತ್ರದ ಜನರ ಬಗ್ಗೆ, ಈ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡುವಂಥ ಒಂದು ವ್ಯಕ್ತಿ, ಅದೊಂದು ಶಕ್ತಿಯಾಗಿ ಈಗಾಗಲೇ ನಾವು ಸಾವಿರಾರು ಕೋಟಿ, ಸುಮಾರು 2,000 ಕೋಟಿಗಿಂತ ಮಿಗಿಲಾದ ಒಂದು ಅನುದಾನವನ್ನು ಪುತ್ತೂರಿಗೆ ತರುವ ಪ್ರಯತ್ನದಲ್ಲಿ ಯಶಸ್ವಿಯಾದಂಥ ಒಬ್ಬ ನಾಯಕರು. ನಾನು ಹೇಳುವಂಥ ನಾವು ಅನೇಕ ಜನಪ್ರತಿನಿಧಿಗಳನ್ನು ಕಂಡಿದ್ದೇವೆ, ವಿವಿಧ ಬೇರೆ ಬೇರೆ ಜನಪ್ರತಿನಿಧಿಗಳ ಕಾರ್ಯವೈಖರಿಗಳನ್ನು ಗಮನಿಸಿದ್ದೇವೆ. ಒಬ್ಬ ಪ್ರಥಮ ಬಾರಿಗೆ ಶಾಸಕರಾದ ವ್ಯಕ್ತಿ ಯಾವ ರೀತಿ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇದೆ ಎನ್ನುವುದನ್ನು ಇಡೀ ರಾಜ್ಯಕ್ಕೆ ಸಾಬೀತುಪಡಿಸಿದೆ. ಇದು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲ, ಉಳಿದ ಅನೇಕ ಜನ, ಇಡೀ ರಾಜ್ಯದ 224 ಶಾಸಕರುಗಳು ಸಮೇತ ಅಶೋಕ್ ಕುಮಾರ್ ಅವರಿಂದ ಸ್ವಲ್ಪ ಕಲಿಬೇಕಾದಂಥ ಅವಶ್ಯಕತೆ ಪ್ರಥಮ ಬಾರಿಗೆ ಶಾಸಕರಾದಾಗ ಅವರಿಂದ ನಾವು ಕಾಣುವಂಥದ್ದಾಗಿದೆ. ಈ ರಾಜ್ಯದಲ್ಲಿ ವಿಧಾನಸಭೆಯಿಂದ ಮಾತನಾಡುವುದೊಂದು ಹಿಡಿದು ಎಲ್ಲಿಗೆ ಆಗಬೇಕು ಅದು ಆಗೋದಿಲ್ಲ ಅಂತ ಹೇಳುವ ವಿಚಾರವೇ ಇಲ್ಲ. ಅದು ಆಗ್ತದೆ, ಯಾಕೆ ಆಗೋದಿಲ್ಲ ಅಂತೇಳಿ. ವಿಶೇಷವಾಗಿ ನಾನು ಹೇಳುವಂಥದ್ದು ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ತರುವಂಥದ್ದು. ಎಷ್ಟೆಷ್ಟು ಜನ ಎಲ್ಲ ಹೇಳಿದ್ದಾರೆ ಅದೊಂದು ಆಗೋದಲ್ಲ, ಅದು ಸುಮ್ಮನೆ ಬೊಟ್ಟು ಬಿಡ್ತೀರಾ ಅಂತ ಹೇಳುವ ಮಾತುಗಳನ್ನೆಲ್ಲ ಹೇಳಿದವರು ಬಹಳಷ್ಟು ಮಂದಿ ಇದ್ದಾರೆ. ಆದರೆ ಅಲ್ಲ, ಅದು ಪುತ್ತೂರಿಗೆ ಬರ್ತದೆ, ಬಜೆಟ್ನಲ್ಲಿ ಘೋಷಣೆ ಆಗ್ತದೆ ಅಂತೇಳಿ ಮಾಡಿದವರು ಸನ್ಮಾನ್ಯ ಅಶೋಕ್ ಕುಮಾರ್ ಅವರು. ಅದೇ ನಾನು ಹೇಳಿದ್ದು, ಸಾವಿರಾರು ಕೋಟಿ ರೂಪಾಯಿಗಳ ಯೋಜನೆಗಳನ್ನು ಪುತ್ತೂರಿಗೆ ಒಬ್ಬ ಜನಪ್ರತಿನಿಧಿಯಿಂದ ನಾವು ನಿರೀಕ್ಷೆ ಮಾಡುವಂಥದ್ದು ಆ ಕ್ಷೇತ್ರದ ಅಭಿವೃದ್ಧಿ. ನಾವು ಹೇಳ್ತೇವೆ, ಇಂಥ ಒಬ್ಬ ಶಾಸಕರು ಈ ಕ್ಷೇತ್ರದಲ್ಲಿ ಆಗಿರುವಂಥದ್ದು ನಮ್ಮ ಪಾಲಿನ ಭಾಗ್ಯ ಅಂತೇಳಿ. ಈ ಕ್ಷೇತ್ರದ ಸರ್ವ ಧರ್ಮಗಳ, ಸರ್ವ ಜನರ ಅಭಿವೃದ್ಧಿಗೋಸ್ಕರ ಇವತ್ತು ಪಣ ತೊಟ್ಟು ಕೆಲಸ ಮಾಡುವಂಥ ಅವರ ಕೆಲಸ ನಿಜವಾಗಿಯೂ ಶ್ಲಾಘನೀಯ ಅಂತ ಹೇಳುವ ಮಾತುಗಳನ್ನು ಹೇಳುವಾಗ ಇವತ್ತು ವಿವಿಧ ಧರ್ಮದ ಮುಖಂಡರು, ಇವತ್ತು ಸ್ವಾಮೀಜಿಯವರು ಬಂದಿದ್ದಾರೆ, ಕೇಮಾರು ವಿಠಲದಾಸ್ ಸ್ವಾಮೀಜಿ ಅವರು. ಈ ಸ್ವಾಮೀಜಿ ಇವರದ್ದು ಒಂದು ವಿಶಿಷ್ಟತೆ ಇದೆ. ನಾವು ತಿಳ್ಕೊಂಡಾಗೆ ದೊಡ್ಡ ಉಳಿದ ಸ್ವಾಮೀಜಿಗಳಂತೆ ಅಲ್ಲ ಅಂತ ಹೇಳುವಂಥದ್ದನ್ನು ನಮಗೆಲ್ಲರಿಗೂ ಗೊತ್ತಿರುವಂಥ ಒಂದು ಸತ್ಯಾಸತ್ಯತೆ, ನ್ಯಾಯ, ಧರ್ಮ, ಸತ್ಯ ಎಲ್ಲವನ್ನು ಅಳವಡಿಸಿಕೊಂಡು ಇವತ್ತು ವಿಶೇಷವಾಗಿ ಅಶೋಕ್ ಕುಮಾರ್ ಅವರ ಬಗ್ಗೆ ಒಳ್ಳೆ ಕೆಲಸಗಾರ ಅಂತೇಳಿ, ಬೇರೇನು ವಿಚಾರಗಳಲ್ಲ, ಇಡೀ ರಾಜ್ಯದಲ್ಲಿ ಹೆಸರು ಇರುವಂಥ ಒಬ್ಬ ಶಾಸಕರು ನಿಮ್ಮ ಪುತ್ತೂರಿನಲ್ಲಿ ಒಬ್ಬ ಬಂಟ ಸಮಾಜದವರು ಇದ್ದಾರೆ ಅಂತ ಹೇಳುವಂಥದ್ದು ಹೆಮ್ಮೆಯ ವಿಚಾರ ಅಂತ ಹೇಳಲಿಕ್ಕೆ ನಾನಿಲ್ಲಿ ಉಲ್ಲೇಖ ಮಾಡುವಂಥದ್ದು. ಆ ದೃಷ್ಟಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರುವಂಥ ಅವರ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾವು ಕೇಳಿಕೊಂಡೆವು, ನಿಮ್ಮ ಆಶೀರ್ವಚನದ ಅವಶ್ಯಕತೆ ಇದೆ, ದಯವಿಟ್ಟು ಸ್ವಾಮೀಜಿ ನೀವು ಬರಬೇಕು ಅಂದೆ. ಅದಕ್ಕೆ ಪ್ರಶ್ನೆನೇ ಇಲ್ಲ, ನಾನು ಏನು ಕಾರ್ಯಕ್ರಮ ಇದ್ರೂ ಎಲ್ಲ ರದ್ದು ಮಾಡಿ ಬರ್ತೇನೆ, ಆ ಕಾರ್ಯಕ್ರಮದಲ್ಲಿ ನಾನು ಉಪಸ್ಥಿತರಿದ್ದೇನೆ. ಇನ್ನೂ ಅಶೋಕ್ ಕುಮಾರ್ ಅವರಿಗೆ ಕೆಲಸ ಮಾಡಲಿಕ್ಕೆ ಪರಮಾತ್ಮನ ಅನುಗ್ರಹ ಇರಲಿ ಅಂತ ಹೇಳುವ ಮಾತುಗಳೊಂದಿಗೆ ಸಮಯಕ್ಕೆ ಮೊದಲಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅದೇ ರೀತಿ SP ಧಾರಿಮಿ ಅವರು, ನಮಗೆಲ್ಲ ಗೊತ್ತಿದ್ದಾಗೆ ಅವರ ಬಗ್ಗೆ ಬಹಳ ಹೇಳ್ಬೋದು. ಅಂದರೆ ಒಂದು ಸಾಮರಸ್ಯವನ್ನು, ಸೌಹಾರ್ದತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಮುತ್ತಿನಂಥ ಮಾತಿನಲ್ಲಿ ಆಡುವಂಥ, ಈ ಸಮಾಜದಲ್ಲಿ ಸೌಹಾರ್ದತೆಗೆ ಹೆಚ್ಚು ಒತ್ತು ಕೊಡುವಂಥ ಒಂದು ಧರ್ಮ ಗುರುಗಳಿದ್ದರೆ ಅದು SP ಧಾರಿಮಿ ಅವರು. ಅವರ ಮಾತುಗಳು ಇಡೀ ವೈರಲ್ ಆಗಿ ಇಡೀ ನಮ್ಮ ರಾಜ್ಯಕ್ಕೆ ಒಂದು ಮಾದರಿಯಾದಂಥ ಒಂದು ವ್ಯಕ್ತಿ ಇವತ್ತು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರ ಉಪಸ್ಥಿತಿ ನಮಗೆ, ಅವರನ್ನು ಕೇಳಿಕೊಂಡಾಗ ಇದೆಲ್ಲ ನಿನ್ನೆ ಆದ ಕಾರ್ಯಕ್ರಮಗಳು, ಮೊನ್ನೆ ಒಂದು ವಾರದಿಂದ ಏನು ಯೋಜನೆ ಆಗಲಿಲ್ಲ, ನಿನ್ನೆಯಿಂದ ತಯಾರಾದಂಥ ಒಂದು ಕಾರ್ಯಕ್ರಮ. ಅಂತ ಒಂದು ಕಾರ್ಯಕ್ರಮದಲ್ಲಿ SP ಧಾರಿಮಿ ಅವರ ಉಪಸ್ಥಿತಿ ನಮಗೆಲ್ಲ ಅತ್ಯಂತ ಸಂತೋಷವನ್ನು ಕೊಟ್ಟಿದೆ. ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಹೇಳುವ ಮಾತುಗಳನ್ನು ಸಮೇತ ಹೇಳಿದರು. ಇನ್ನೋರ್ವರನ್ನು ನಾವು ಗಮನಿಸ್ತಾ ಇದ್ದೇವೆ, ಒಬ್ಬ ಪೊಲೀಸ್ ಅಧಿಕಾರಿಗಳವರು, ಇಡೀ ರಾಷ್ಟ್ರದಲ್ಲಿ ಹೆಸರು ಪಡೆದಂಥ, ಒಂದು ಕಾಲದಲ್ಲಿ ಮುಂಬೈ ಅಂದರೆ ಭಯಭೀತರಾಗಿ ಬದುಕುವಂಥ ಪರಿಸ್ಥಿತಿ ಇತ್ತು.
ಏನೇ ಇದ್ದರೂ ಮುಂಬೈಯಲ್ಲಿ ಹೋದರೆ ಅದೆಷ್ಟೋ ಜನ ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಈ ಭಾಗದಿಂದ ಮುಂಬೈಯಲ್ಲಿ ನೆಲೆಸಿದವರಿದ್ದಾರೆ. ಏನೇ ಇದ್ದರೂ ಸಹ ಮುಂಬೈಯಲ್ಲಿ ಒಂದು ರಕ್ಷಣೆ ಇಲ್ಲದಂಥ ಪರಿಸ್ಥಿತಿ ಒಂದು ಕಾಲದಲ್ಲಿದ್ದಾಗ ಡಾಕ್ಟರ್ ಪ್ರಕಾಶ್ ಭಂಡಾರಿ ಅವಂಥ ಪೊಲೀಸ್ ಅಧಿಕಾರಿ ಮುಂಬೈಯಲ್ಲಿ ಯಾವಾಗ ಇದ್ದಾರೆ, ಅವರು ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳುವಾಗ ಇಡೀ ಭೂಗತ ಲೋಕಕ್ಕೆ ನಡುಕವನ್ನು ಹುಟ್ಟಿಸಿದಂಥ ಓರ್ವ ಸಮರ್ಥ ಪೊಲೀಸ್ ಅಧಿಕಾರಿ ಅಂತ ಇದ್ದರೆ ಅದು ಡಾಕ್ಟರ್ ಪ್ರಕಾಶ್ ಭಂಡಾರಿ ಅವರು. ಅದಲ್ಲದೆ ಅವರ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಇದರ ಜೊತೆಯಾಗಿ ಅವರ ನಿವೃತ್ತ ಜೀವನದ ನಂತರದ ದಿನ, ಅದರ ಮೊದಲ ದಿನಗಳಲ್ಲಿ ಚಿನ್ನದ ಬಿಂಬ ಅಂತ ಹೇಳುವಂಥ ಒಂದು ಸಾಂಸ್ಕೃತಿಕ ಕೇಂದ್ರವನ್ನು ಪ್ರಾರಂಭಿಸಿ ಕರ್ನಾಟಕ ರಾಜ್ಯ, ಮುಂಬೈಯಲ್ಲಿರುವಂಥ ಸಂಸ್ಥೆಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ದೊರೆತಿದ್ದರೆ ಅದರ ಬಗ್ಗೆ ನಾನು ಇನ್ನೇನು ವಿಶ್ಲೇಷಣೆ ಮಾಡಲಿ. ಅಂಥವರು ವಿಶೇಷವಾಗಿ ಅಶೋಕ್ ರೈ ಅವರ ಬಗ್ಗೆ ಅಪಾರವಾದ ಪ್ರೀತಿ, ಯಾಕಂತ ಹೇಳಿದರೆ ಅಶೋಕ್ ರೈ ಅವರ ಕೆಲಸದ ಬಗ್ಗೆ ಬಹಳ ಪ್ರೀತಿ ಇಟ್ಟು ಈ ಕಾರ್ಯಕ್ರಮದಲ್ಲಿ ನಾನು ಕೇಳಿದ ಮರುಕ್ಷಣ ಇಲ್ಲ ನಾನು ಬರ್ತೇನೆ, ಎಲ್ಲಿಗೋ ಒತ್ತಡದಲ್ಲಿ ಇದ್ದರೂ ಸಹ ಇಲ್ಲ ನಾನು ಬರ್ತೇನೆ ಅಂತೇಳಿ ಸಮಯಕ್ಕೆ ಸರಿಯಾಗಿ ಬಂದು ಈ ಸಭೆಗೆ, ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನು ತಂದಿದ್ದಾರೆ. ಹಾಗಾಗಿ ನಾನು ಹೇಳುವಂಥದ್ದು, ಅವರು ಮುಂಬೈಯಿಂದ ಈ ಕಾರ್ಯಕ್ರಮಕ್ಕೋಸ್ಕರ ಅಶೋಕ್ ಕುಮಾರ್ ರೈ ಅವರಿಂದ ಅವರಿಗೆ ಏನು ಆಗಬೇಕಾಗಿಲ್ಲ. ಆದರೆ ಅಶೋಕ್ ಕುಮಾರ್ ರೈ ಅವರು ಒಬ್ಬ ಈ ಕ್ಷೇತ್ರದ ಶಾಸಕರಾಗಿ ಮಾಡುವಂಥ ಕೆಲಸ ಎಲ್ಲವನ್ನು ಅವರು ಬಲ್ಲರು, ಅಂದರೆ ಏನೇನು ಮಾಡ್ತಾ ಇದ್ದಾರೆ ಅಂತೇಳಿ ಆ ಪ್ರೀತಿಯ ಮೇಲೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲಿಕ್ಕಿದ್ದಾರೆ. ತಾಹಿರ್ ಅವರು ಅನಿವಾಸಿ ಭಾರತೀಯರು, ಅಬುದಾಬಿಯಲ್ಲಿ, ಸೌದಿ ಅರೇಬಿಯಾದಲ್ಲಿ ಇದ್ದು ಅದೆಷ್ಟೋ ಯುವಕರಿಗೆ ಉದ್ಯೋಗವನ್ನು ಕೊಡುವುದಲ್ಲದೆ ಅಶೋಕ್ ರೈ ಅವರು ಬಹಳ ಪ್ರೀತಿಯ ಅಭಿಮಾನಿ. ಎಲ್ಲರನ್ನು ನಾವು ನಿನ್ನೆ ದಿನನೇ ಜೋಡಿಸಿದ್ದು, ಎಲ್ಲರೂ ದೂರದ ಸೌದಿ ಅರೇಬಿಯಾದಿಂದ, ಮುಂಬೈಯಿಂದ, ಅಲ್ಲದೆ ಮಂಗಳೂರಿಂದ ಬೇರೆ ಬೇರೆ ಜನ ನೀವೆಲ್ಲ ಬಂದಿರುವಂಥದ್ದು ಅಶೋಕ್ ರೈ ಅವರಿಂದ ಇವತ್ತೇನು ನಮಗೇನು ಕೆಲಸ ಇವತ್ತು ಆಗಬೇಕಾಗಿಲ್ಲ ಅದಲ್ಲ, ಆದರೆ ಅವರು ಮಾಡುವ ಕೆಲಸದ ಬಗ್ಗೆ ಪ್ರೀತಿ ಇಟ್ಟು, ಅಭಿಮಾನ ಇಟ್ಟು, ಇಂಥ ಒಂದು ಶಾಸಕರು ಇನ್ನಷ್ಟು ಅಭಿವೃದ್ಧಿ ಮಾಡಲಿ, ಕೆಲಸ ಮಾಡಲಿ ಅಂತ ಹೇಳುವ ದೃಷ್ಟಿಯಲ್ಲಿ ಈ ಹುಟ್ಟು ಹಬ್ಬದ ಮೇಲೆ, ಬೇರೆ ಸಂದರ್ಭದಲ್ಲಿ ನಮಗೇನು ಹೇಳಲಿಕ್ಕೆ ಆಗೋದಿಲ್ಲ, ಏನೋ ಒಂದು ಕಾರ್ಯಕ್ರಮದಲ್ಲಿ ಹೇಳ್ಬೋದು ಹೊರತು ಒಂದು ಹುಟ್ಟು ಹಬ್ಬ ಅಂತ ಹೇಳುವಂಥದ್ದು ವರ್ಷಕ್ಕೆ ಆ ಹುಟ್ಟಿನ ದಿನದಂದು ಮತ್ತೆ ಅವರಿಗೆ ಪ್ರೇರಣೆ, ಒಂದು ಸ್ಫೂರ್ತಿಯನ್ನು, ಮತ್ತಷ್ಟು ಕೆಲಸ ಕಾರ್ಯಗಳನ್ನು ಮಾಡಲಿ. ಈಗಾಗಲೇ ಮಾಡಿರುವಂಥದ್ದು ನಾವು ವಿಜೃಂಭಣೆಯ ಹುಟ್ಟುಹಬ್ಬ ಮಾಡಿ ಅವರು ಕಾರ್ಯನಿರ್ವಹಿಸಿದ್ದಲ್ಲ, ಈಗ ಮಾಡಿದ ನಂತರ ನಾವು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಮುಂದಿನ ದಿನವೂ ಇನ್ನಷ್ಟು ಜನ ಅವರ ಹುಟ್ಟುಹಬ್ಬದ ಆಚರಣೆಯಿಂದ ಅವರಿಗೆ ನಾವು ಕೊಡೋದೇ ಇಲ್ಲ, ಅವರಿಗೆ ಬೇಕಾಗಿಯೂ ಇಲ್ಲ. ಆದರೆ ನಾವು ಕೊಡುವಂಥದ್ದು ನಮ್ಮ ಪ್ರೀತಿ, ನಮ್ಮ ನಂಬಿಕೆ, ನಮ್ಮ ವಿಶ್ವಾಸ, ನಮ್ಮ ಮಾತುಗಳು, ನಿಮ್ಮ ಕೆಲಸಕ್ಕೆ ನಾವೆಲ್ಲ ನಿಮ್ಮ ಜೊತೆಗಿದ್ದೇವೆ. ನೀವು ಮುಂದಿನ ದಿನವೂ ಈ ಕ್ಷೇತ್ರದಲ್ಲಿ ಇದೇ ರೀತಿಯ ಕೆಲಸ ಕಾರ್ಯಗಳ ಮೂಲಕ ಈ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿ ಆಗಲಿ ಅಂತ ಹೇಳುವಂಥದ್ದೇ ಈ ಹುಟ್ಟು ಹಬ್ಬದ ಸಂದೇಶ ಅಂತ ಹೇಳಿಕೊಂಡು ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಯೋ ಅಂತ ಪ್ರವಿಶ್ಯ ಮಮ ವಾಚ ಮಿಮಾಂ ಚ ಪ್ರಸುಪ್ತಾಂ ಸಂಜೀವಯತ್ ಅಖಿಲ ಶಕ್ತಿಧರ ಸ್ವಧಾಮ್ನ ಅನ್ನಂಚ ಹಸ್ತ ಚರಣ ಶ್ರವಣತ್ವಗಾದೀನ್ ಪ್ರಣನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಮೂಕಾಂಬಿಕಾ ಕೃಪಾಲೋಕಾತ್ ಆಕಾಂಕ್ಷಿಕ ಫಲಪ್ರದ ಮುಖಾನ್ ಕೃತಮೇ ಶತ್ರುಂ ಏಕಾಂತಿಕ ಜನಪ್ರಿಯ. ಮಸ್ತ್ ಪುರ್ತನ್ ರಡ್ಡು ಒನಸ್ಮಲ್ತೆ ಪಾತೇರು ಕಣ ತೋಜನು ದಯಪನ್ನಗ ಮಾತೆರೆಡ್ದು ಸುರು ಬೈದಿನೇ ಯಾನ್ ಪುತ್ತೂರುಗು ಯಾನ್ ಬನ್ನಗ ಮೂಲು ಮೈಕ ಸಟ್ಟದಾಗುಲ್ಲ ಹಾಲ್ ಅಡಪುನಾಗುಲ್ಲ ಮಾತ್ರ ಇತ್ತೀನಿ ಬೊಕ್ಕ ಏರ್ಲಜ್ಜನ್ ಬೊಕ್ಕ ಪೂರ ನಿಗುಲ್ ಬೈದಿನಾಗುಲು ಮಸ್ತ್ ಎನ್ನ ಮೋಕೆದ ಹೇಮನಾ ಶೆಟ್ರ್ ಅಶೋಕಣ್ಣ ನಂಜಿ ಬರ್ತ್ಡೇ ಕಾರ್ಯಕ್ರಮ ಬರೋಡೊಂದು ಕೋಡೆ ಪಂಡೇರು ಯಾನ್ ಈ ಬರ್ತ್ಡೇ ಕಾರ್ಯಕ್ರಮ ಒತ್ತೊಂದಿಂದ ಬಂದಾಗ ಈ ಬರ್ತ್ಡೇದ ಹತ್ರ ನಮ್ಮ ಬತ್ತಿನೆಟ್ರ ಹತ್ರ ಒಂಜಿ ಎರೆಗಾಂಡಲ ಒಂಜಿ ಬಡವರೆಗೆ ದಾಲ ಒಂಜಿ 10 ರೂಪಾಯಿ ತಿಕ್ಕಂಡ ಎಡ್ಡೆ ಎಂದು ಪನ್ಪಿನಂಚಿತ್ತಿನ ಒಂಜೇ ಉದ್ದೇಶ ಗೊತ್ತೊಂದಿನಿ ಬೇತದಲ್ಲ ಇಚ್ಛೆನು ಅವು ಇಂಕ್ ಮಸ್ತ್ ಆನಂದ ಆಂಡ್ ಬಡವರೆಗೆ ದಾದಂಡಲ ನಮ್ಮರ್ದು ಈ ಬರ್ತ್ಡೇದ ಪ್ರಯೋಜನ ಮಾಡುದು ಪಂಡದು ಅಭಿಮಾನಿ ಬಂದಾಗನೇ ಪೋಡಿಗೆ ಆಪುಣೆ ಇಂಕ್ ಕರಿಸರ್ತಿ ಒಂಜಿ ಕಾರ್ಯಕ್ರಮೋಡು ಒರಿ ಸ್ಪೀಚ್ ಮಲ್ಪುನಗ ಪಂಡೇರು ಮೇರು ಸ್ವಾಮೀಜಿ ಉಲ್ಲೇರು ಎನ್ನ ಯಾನಾರ್ನ ಭಾರಿ ಮಲ್ಲ ಅಭಿಮಾನಿ ಯಾನಾರ್ನ ಭಾರಿ ಮೋಕೆದಾರು ಅಂಚೆ ಇಂಚೆ ಬಂಡೇರು ಯಾನ್ ತಿರ್ತು ಜತದು ಫೋನ್ ಹಾಕ್ಯಂಡೇರು ಈರ್ನ ಪುದರ್ದಾದಾಗೆ ಎಂಡೇರು ಎನ್ನ ಒಂಜಿ ಟೈಮ್ ಪಾಸ್ ಪ್ರಪಂಚೋಡಿ ನಮ್ಮ ಇನಿ ಬದುಕೊಂದಿಲ್ಲ ಎಂಕುಲಂಜಿ ಸರ್ತಿ ಯಾನವರ ಗುರುಪುರದ ಕೈತಲ್ಲ ಒಂಜಿ ಕಾರ್ಯಕ್ರಮ ಪೊನಗ ಕೈಕ ಒಂಜಿ ಎಡಪದವದ ಕೈತಲ್ಲ ಅಂತ ಲೇಟ್ ಆಂಡ್ ಕಾರ್ಯಕ್ರಮ ಏನು ಉಂತಿಯೇ ಉಂತನ ಒರಿ ಹುಡುಗಿ ಪಾರ್ವತಿ ಒಂಜಿ ಸೆಲ್ಫಿಗೆ ಎಪ್ಪುಗ ಬಂಡಿ ಆಂಡ್ ಫೋಟೋಗೆತ್ತ ಯಾನ ಎಡಕೇಂಡೇನು ಎನ್ನ ಗುರ್ತಾನ ನಿಕ್ಕ ಏರು ಸ್ವಾಮಿ ಏರು ಕೇಂಡೆ
ಆ ವಿಷಯನೇ ಗೊತ್ತು ಜಯ ಪಂಡೆ ಎಡ್ಡೆತ್ತಿನ ನನ್ನ ಪಾಡ್ಗ ಸೋಷಿಯಲ್ ಮೀಡಿಯಾ ಇಜ್ರ ಡಿಲೀಟ್ ಮಲ್ಪುಗ ಮಾರ್ರೆ ಮಲ್ಲ ವಿಷಯದ ಅಂಚೆ ಒಂಜಿ ಡಿಲೀಟ್ ಪ್ರಪಂಚ ನಮ್ಮ ಇನಿ ಬದುಕೊಂದಿಲ್ಲ ಪೂರಲ ಮಾನವೀಯತೆ ಪ್ರತಿಯೊಂಜಲ ಡಿಲೀಟ್ ನಿಗಲು ಕರಿಸರ್ತಿ ಕೇರಳದೊಂಜಿ ವಯನಾಡೊಂಜಿ ಬಾರಿ ಮಲ್ಲ ದುರಂತ ತುಯ್ಯರ್ ಫುಲ್ ಲ್ಯಾಂಡ್ ಸ್ಲೈಡ್ ಫುಲ್ ಭೂಮಿ ಬತ್ತದ ಪೂರ ಇಡೀ ಊರಿಗೆ ಪೋಣು ಆತನ ಒಂಜಿ ಇಲ್ಲದ ಒಂಜಿ ಒಂಜಿ ಇಲ್ಲ ಇತ್ತಂಡು ಆ ಇಲ್ಲದ ಸುಜಾತ ಪಂಪಿನಂಚಿತ್ತಿನ ಒಂಜಿ ಪೊಡ್ಂಜೋ ಇತ್ತೆ ಆ ಪೊಡ್ಂಜೋನ ಪೂರ ಇಲ್ಲದಾಗಲು ಪೂರ ಎಲ್ಲ ಸೈತೇರು ಆನಂದ ಒಂಜಿ ಎಲ್ಲಿಯ ಪುಲ್ಲಿ ಪೊಣ್ಣು ಬಾಲೆನ್ ಪತ್ತೊಂದು ಸುಜಾತ ಮಿತ್ತು ಬತ್ತದು ಎಂಚೆ ಪತ್ತದ ಬಂಗ ಬತ್ತದು ಒಂಜಿ ಕಾಡಿಡ್ಬೋದು ಕುಲ್ಲಾಗ ಅವಳು ಒಂಜಿ ನೇಲ ಮರತಡಿಟ್ಟು ಜೆಪ್ಪುನಗ ಸುಕೋಟು ಜೆಪ್ಪುನಗ ಒಂಜಿ ನೇಲ ಕಾಡದ ಆನೆ ಬತ್ತನಿಗೆ ಆ ಆನೆಡ ಸುಜಾತ ನಿಗಲು ತೂತಾರ್ ವೈರಲ್ ಆತಂಡು ಆ ಆನೆಡ ಸುಜಾತ ಮಲಯಾಳಿಡ ಪನ್ಪೇರಿಗೆ ತೂಲ ಯಾನ್ ಮಸ್ತ್ ಬಂಗೋಡೆಯನ್ನ ಪುಲ್ಲಿನ್ಲೆ ತೊಂದು ಬೈದೆ ಈ ಇಂಕ ಅನ್ಯಾಯ ಮಲ್ಪೋಡ್ತಿ ರಕ್ಷಣೆ ಮಲ್ಪಲ ಪನ್ನಾಗ ಇಡೀ ರಾತ್ರಿ ಆ ಆನೆ ದಾಲಾ ತೊಂದರೆದಂತೆ ರಕ್ಷಣೆ ಮಲ್ತನಿಗೆ ಇನಿ ಒಂಜಿ ಪ್ರಾಣಿಲ್ಲ ಮನುಷ್ಯತ್ವನು ಪ್ರೀತಿ ಮನ್ಪುವ ಆನಂದ ನರಮಾನಿ ಮನುಷ್ಯದ ಮನುಷ್ಯತ್ವ ಉಂಡ ಪನ್ಪಿನ ಅಂಚಿತ್ತಿನ ಮಲ್ಲ ಪ್ರಶ್ನೆ ಅಂಚಿತ್ತಿನ ಒಂಜಿ ಯುಗೊಟ್ಟು ನಮ್ಮ ಬದುಕೊಂದಿಲ್ಲ ಇಂಚಿನಿ ಮಸ್ತ್ ಖುಷಿ ಕೊರ್ನಿ ವಿಷಯ ಇಂಚಿನ ಬಂದಾಗ ಈ ಕಾರ್ಯಕ್ರಮ ಬರೆಯರು ಒಂಜಿ ಫಸ್ಟ್ ಥಿಂಗ್ ಏನ ಬಂದಾಗ ಅಶೋಕ್ ರೈಲ್ ಒಂಜಿ ವಿಧಾನಸೌಧೆಡು ಒಂಜಿ ತುಳು ಪಾತಿರಿ ಎಂಕ್ ಮಸ್ತ್ ಮೋಕೆದ ವಿಷಯ ಉದಯ ಪನ್ನ ತುಳು ಎನ್ನ ಸಬ್ಜೆಕ್ಟ್ ಎಂಕ್ ಮಸ್ತ್ ಇಷ್ಟ ಆಯ್ನ ಅಂಚೈತಿ ನಾವು ತುಳುಕು ಒಂಜಿ ಪ್ರಥಮ ಸ್ಥಾನಮಾನ ತಿಕ್ಕೋಡು ಅವೇನು ಈರ್ ದೇವರ ಅನುಗ್ರಹ ಮಲ್ತೆರಡ ಈರ್ನ ಒಂಜಿ ಈರ್ ಉಪ್ಪುನಗನೆ ಈರ್ನ MLA ಉಪ್ಪುನಗನೆ ತಿಕ್ಕಾಡು ಯಾನ್ ಭಗವತಿ ಮೂಕಾಂಬಿಕೆಡ ಒಂಜಿ ಪ್ರಾರ್ಥನೆ ಮಲ್ಪ ಅವೇನು ಐಕ ಮಸ್ತ್ ಪ್ರಯತ್ನ ಬಲೆ ಒಂಜಿ ಬೊಕ್ಕ ರಡ್ನೆ ಎಂಗ ಮಸ್ತ್ ಖುಷಿ ಕೊರ್ನಿ ಈ ಕಾರ್ಯಕ್ರಮ ಬರೆಯರ ಪನ ಹೇಮನಾಥನ್ನೇ ಎನ್ನೊಂಜಿ ಕುಡೊಂಜಿ ಸಬ್ಜೆಕ್ಟ್ ಆದ ಪನ ಸರಕಾರಿ ಶಾಲೆ ಒರ್ಪೋಡು ಅನ್ಪಿನ ಅಂಚೈತಿ ನಾವು ಈರ್ನ ಒಂಜಿ ಸರಕಾರಿ ಶಾಲೆಡು ಒಂದು ಮಂತ್ ಒರ್ಪರೆ ಪ್ರಯತ್ನ ಮಲ್ತಂದಿಲ್ಲ ದಯ ಪನ್ನಾಗ ಇನಿ ನಮ್ಮ ವೇದಿಕೆಡು ಎಂಕ್ ಗೊತ್ತುಜ್ಜಿ ಎಂಕ್ ಅತೀ ಹೆಚ್ಚಿನಗುಲು ನಮ್ಮ ಕಲ್ತು ಬೈದಿನ ಅಂಚೈತಿ ನಾವು ಗೌರ್ಮೆಂಟ್ ಶಾಲೆಡು ಕನ್ನಡ ಶಾಲೆಲೇಡು ಇನಿ ಕನ್ನಡ ಶಾಲೆದ ಶಿಕ್ಷಣ ಎಂಚಿನ ಶಿಕ್ಷಣ ಯಾನು ತೂಪೇನಿ ಎತ್ತು ಪ್ರೀತಿದ ಶಿಕ್ಷಣ ಒಂಜಿ ತುಳೆ ಮರಳೊಂಜಿ ಅನ್ ಕಡೆ ಪಂಡೆ ಒಂಜಿ ಇಂಗ್ಲೀಷ್ ಮೀಡಿಯಂದ ಬಾಲೆ 92% ಮಾರ್ಕ್ ದೆತ್ತನು 92% ಮಾರ್ಕ್ ಈ ಬಾಲೆ ಮುನ್ಪುನು ಎನ್ನ 2% ಓಡೆ ಬೋನು ಬರಿಟೋರಿ ಕನ್ನಡ ಮೀಡಿಯಂದಾಯೆ ಪುರ್ಸೋತನಗ ಸಾಲೆಗೆ ಪೋಯಿ ಇಜ್ಜ ಮನಿ ಪಂದೆ ಕುಲ್ಲಿ ಆಯ್ಗೆ 2% ಮಾರ್ಕ್ ತಿಕ್ಕನು ಇಂಬೆ 2% ಮಾರ್ಕ್ ತಿಕ್ಕನೆ ಸೀದಾ ಪೋದು ದೇವಸ್ಥಾನ ಹೋಗಬಹುದು ಒಂಜಿ ಅನ್ಗಾಯಿ ಮಲ್ತದು ಆ ದೇವರದ ಪಂಡೆ ದೇವರ ಒಂಜಿ ರಡ್ಡಾಂಡಲ ಕೊರಿಯರತ್ತ ಇರು ಪಂಡ ದೇವರಿಗೆ ಕೈ ಮುಗ್ಗಿಯೇ ಆ ಪ್ರಸಾದವನ್ನು ಪತ್ತೊಂದು ಪೋದು ಮಾಸ್ಟರ್ ಪಂಡೆಗೆ ಯಾನ ಖಾಲಿ ರಿಜಿಸ್ಟರ್ ನಂಬರ್ ಬರೆತಿನಕ್ಕೆ ರಡ್ಡು ಮಾರ್ಕ್ ಕೊಡ್ತಾರೆ ಇರು ಮಲ್ಲ ಉಪಕಾರ ಪಂಡೆಗೆ ತುಲೆ ಆತ್ಮಶಕ್ತಿ ನಮ್ಮ ಸರ್ಟಿಫಿಕೇಟ್ ಫಸ್ಟ್ ಕ್ಲಾಸ್ ಬರ್ಪಿನತ್ತೆ ನಮ್ಮ ಜೀವನದ ಫಸ್ಟ್ ಕ್ಲಾಸ್ ಬರ್ಪಿನಂಚಿತ್ತಿನ ಕೆಲಸವ ಅನ್ಕೊಂಡು ಅವು ಬಾರಿ ಪ್ರಾಮುಖ್ಯವಾಯಿನಂಚಿತ್ತಿ ನಮ್ಮ ಖಾಲಿ ಮಾರ್ಕ್ ದೆತ್ತದು ದಾಲ ಪ್ರಯೋಜನದಲ್ಲ ಅಜ್ಜಿ ಅಂಚೆ ಇನಿ ಸರ್ಕಾರಿ ಶಾಲೆ ಆ ಸರ್ಕಾರಿ ಶಾಲೆದ ಶಿಕ್ಷಣ ಏನು ಹೇಪನ ಒಂದು ಕಡೆ ಪಣಂತೆ ಒಂದೇನು ಪನ್ ಬೇಗ ಮುಗಿಪದೆ ಪನ ಮಸ್ತ್ ಪೊರ್ತಾನ ತುಲೆ ಯಾನಿಗೆ ಕಾಲೇಜ್ ಪೋಂತೆ ಸ್ಕೂಲ್ ಪೋಂತೆ ಗೌರ್ಮೆಂಟ್ ಶಾಲೆಗೆ ಅದಾಗ ಒರಿ ಬಾಲೆತ್ತೆ ಹುಡುಗಿ ಆಯ್ಗೆ ಟೀಚರ್ ಏಪಲ ಬಂದ್ಪಿನಿ ಕೋಳಿ ಮೊಟ್ಟೆ ಬಂದ್ಪಿನ 0 ಮಾರ್ಕ್ ರೆಪ್ಪುಣೆ ದಾಲಜ್ಜ ಅಡ್ಡ ಮುದಾರ ಕೋಳಿ ಮೊಟ್ಟೆ ಮರೆ ನಂಜಿ 2 ವರ್ಷ ದುಂಗೊಂಜಿ ಬಾರಿ ಮಲ್ಲ ಬ್ರಹ್ಮಕಲಶದ ಕಾರ್ಯಕ್ರಮ ಯಾನವಲ್ಲ ಆಶೀರ್ವಚನ ಏನನ್ನು ಮೆರವಣಿಗೆಲ್ಲೇ ತೊಂದು ಬಂದಿಲ್ಲ ರೂಮೆ ಒಂಜಿ ಕೋಟ್ ಪುರ ಪಾರ್ದು ಗನ್ಮೆಂದಿ ಒಂದುಲ್ಲಿ ಯಾನಿಗೆ ಈದಾನಿ ಮಾರ ಮೂಲಿಗೆ ಎಂಡೇನು ಇರೆಂಚಿನ ಸ್ವಾಮಿಲೆ ಯಾನ್ ದೇವಸ್ಥಾನದ ಗೌರವ ಅಧ್ಯಕ್ಷಿ ಗರ್ಭಗುಡಿ ನಮ್ಮಲ್ಲೇ ಕೊಡು ಕಟ್ಟಾದೀನಿ ವಂಡಿ ಮಂಡಿ ಮಾರ ನೀನು ಕೋಳಿ ಮೊಟ್ಟೆ ಬಂತೇರು ಮಾರ ಕಾಸೆಂಚ ಮಲ್ತ ಮಾರ ಹೇಗೆಂಡೆ ಆತನ ಇವೆ ಬಂಡೆ ಹೌದಾದಿತ್ತೆ ಮಲ್ಲ ಬಿಸ್ನೆಸ್ ನಮ್ಮ ಬಂಡೆ ಏನು ಬಿಸ್ನೆಸ್ ನಮ್ಮದೊಂದು ಕಥ ಇವ ಕೋರ್ಟ ಫಾರ್ಮ್ ಉಂಡು ಬಂಡೆ ಹಂಗೆ ಲೆಕ್ಕ ಪ್ರೇರಣೆ ಕೊಡ್ತೀನಿ ಪ್ರೇರಣೆ ಟೀಚರ್ ಪನಂತಿರದೆ ಕೋಳಿ ಮೊಟ್ಟೆ ಅವೇನೇ ಬಂಡವಾಳ ಮಲ್ತೀನಿ ಬಾಸ್ ಪಾಸಿಟಿವ್ ಆಟಿಟ್ಯೂಡ್ ಯಾನು ತೀರ್ಥ ಜತ್ತೊಂದು ಬತ್ತೆ ಆಶೀರ್ವಚನ ಅದು ಜಪ್ಪುನಗ ಬಂಡೆ ಸ್ವಾಮಿಲೆ ದುಡ್ಡು ಮಿನಿ ಕಮ್ಮಿ ಅಂತ ಬೇಜಾರು ಮಲ್ಪೊರ್ಚಾವೆ ಹೆಂಗೆ ಫೋನ್ ಮಲ್ಪಲೆ ಯಾಂಗ್ ಕೊಡ್ಪೆ ಬಂಡೆ ಯಾನು ಫಸ್ಟ್ ಕ್ಲಾಸ್ ಆಯ 0 ಮಾರ್ಕ್ ಪಾಸಿಟಿವ್ ಕನೆಕ್ಟ್ ಆಪಿನಂಚಿತ್ತಿ ನಮ್ಮ ಜೋಕ್ಲೆಗೆ ಆತ್ಮಶಕ್ತಿ ಕುಡರಿತ್ತೇರೆ ಎನ್ನ ಬರಿಟ್ಟು ಆಗ ಮಾಸ್ಟರ್ ಏಪಲ ಮಕ್ಕಳು ಮಲ್ಪೊಂಡು ಈ ಕಲ್ದಾರ್ ಪರೆ ಬೋಲ ಅಂದಂಡದು ಈಗ ಪಂಡ ನಂಬಾಯರು ಆಯ ಕಲ್ತದು
ಡಾಕ್ಟರ್ ಅದು ವಾ ಮಾಸ್ಟರ್ ಕಲ್ಲದಾರ ಪರಬೋಡು ಅಂತಾರ ಅವೇ ಮಾಸ್ಟರ್ನ ಕಿಡ್ನಿನ ಕಲ್ಲದರ್ತಿ ನಮ್ಮ ಪಾಸಿಟಿವ್ ಕನೆಕ್ಟ್ ಆಪಿನ ಕೆಲಸ ಮಲ್ಪೋಡು ಅವು ಬಾರಿ ಜೋಕುಲೆ ಬದುಕೋಡು ಜೋಕುಲು ಆತ್ಮಶಕ್ತಿ ಇನಿ ಈ ಕಾರ್ಯ ವೇದಿಕೆ ಎನ್ನ ಮಸ್ತ್ ಮೋಕೆದ ಧಾರ್ಮಿಯಲ್ಲೇ ಪ್ರಕಾಶ್ ಭಂಡಾರಿ ಇಲ್ಲೇ ನಮ್ಮ ಬಾಂಬೆಡ್ ನಮ್ಮನ್ನ ತುಳು ಸಂಸ್ಕೃತಿನಿ ಪಟ್ಟದಿನಾರ್ ಯಾನ್ ಮಾತಾಡಲ್ಲ ಪನ್ಪಿನ ಅಶೋಕಣ್ಣ ಅವಾರ್ಡ್ ಏರಡಲ್ಲ ಬನ್ನಿ ಯಾನ್ ಈರಡ ತೂತಿನಂಚಿತ್ತಿನ ಯಾನೊಂಜಿ ಕರಿಸತ್ತೆ ಒಂಜಿ ಕಾರ್ಯಕ್ರಮದ ಬಡವೆರಡ ಮಸ್ತ್ ಮೋಕೆಡ್ ಪಾತೆರೋರು ಅವು ಎಂಕ್ ಮಸ್ತ್ ಇಷ್ಟವಾಯಿನ ಅಂಚೆತ್ತಿನ ಅವು ಈರು ಮಲ್ಲ ಮಲ್ಲ VIP ಮುಟ್ಟುವಾರ ಅವು ಅಗತ್ಯ ಅಗಲೇ ತಾಕತ್ತುಂಡು ಈರು ಬಡವೆರೆನ್ ಮುಟ್ಟುನ ಅಂಚೆತ್ತಿನ ಕೆಲಸ ಅಲ್ಪಡು ಅವು ಬಾರಿ ಪ್ರಾಮುಖ್ಯವಾಯಿನ ಅಂಚೆತ್ತಿನ ಬಡವೆರೆನ್ ಮುಟ್ಟೋಡು ಎಂಕ್ ಈರ್ MLA ಹತ್ರ ಕೂಡ MLA ಯಾನ್ ಮನ್ಪಾವೆ ಹತ್ರ ಬೇತೆರ್ಲ ಮಲ್ಲ ಆನಂದ ಬಡವೆರೆಗೆ ಏರ್ಲ ಪೂಜೆ ಅಂಚ ಬಡವೆರೆ ನಮ್ಮ ಮೋಕೆ ಮನ್ಪೋಡು ಅವು ಬಾರಿ ಬಡವೆರೆನ ಮೋಕೆ ಮಲ್ಪನ ಅಂಚಿತ್ತಿನ ಕೆಲಸ ಮಲ್ಪೋಡು ಮಾನವೀಯತೆ ಏನಾದ್ರು ಕಡೆಯತ್ತ ಕತೆ ಬಂದು ಉಂತಾವೆ ದಾದ ಮಸ್ತ್ ನಮ್ಮ ಸಿ ವಿ ರಾಮನ್ ಒಂಜಿ ಕಡೆಟ್ ಎಂಕೊಂಜಿ ಅಟೆಂಡರ್ ಪೋಸ್ಟ್ ಬೋರ್ಡ್ ಬಂದು ಕಾಲ್ಫಾರ್ ಮಲ್ಪೇರು ಒರಿ ಹುಡುಗೆ ಬರ್ಪೆ ಆ ಅಟೆಂಡರ್ ಬತ್ತದನಾಗ ಆಡ ಸಿ ವಿ ರಾಮನ್ ಕೇನ್ ಮೇರು ಫಿಸಿಕ್ಸ್ ದ ಬಗ್ಗೆ ನಿಕ್ ದಾಲ ಗೊತ್ತುಂಡಾಕೆ ಎನ್ನಾಗ ಉಂಬೆ ಪನ್ಪೆಂಗೆ ದಾಲ ಗೊತ್ತುಜ್ಜಿ ಬಂದ್ ಮಾಡಿ ಅಂಚ ನಿಕ್ ಕೆಲಸ ಅಜ್ಜಿ ಪೋಲ ಪನ್ಪೆ ಪೋಲ ಪನ್ನಗ ಬೇ ಪೋನಗ ತಿರ್ತಿರ್ದೊಂದು ಎಂಚಿನ ಬೂರ್ದಿಪ್ಪುಡು ಅವೇನು ಮೆಲ್ಲ ದೆತ್ತದು ಟೇಬಲ್ ದೀಪೆ ಸಿ ವಿ ರಾಮನ್ ಕೇನ್ ಮೇರು ಒಂದು ದಾದ ಟೇಬಲ್ ದೀನಿ ಇನ್ ಮಾಡ ಆತನಗ ಗುಂಡು ಸೂಜಿ ಇತ್ತು ಅವು ಏರ್ನಲ ಕಾರುಗ ಕಂತ ಬಲ್ಯತ್ತಿ ಐಕ್ಯದಿತ್ತು ದೀನಿ ಪನ್ನಗ ಸಿ ವಿ ರಾಮನ್ ಪಂಡೇರು ಇತ್ತನೇ ಈ ಕೆಲಸಕ್ಕೂ ಸೇರಿ ಬನ್ಪೇರ ಪಾತಿರೋನ್ ಬನ್ಪೇರು ಎಂಕ್ ಫಿಸಿಕ್ಸ್ ಗೊತ್ತು ಜೀ ಬನ್ನಗ ಫಿಸಿಕ್ಸ್ ಎಲ್ಲ ಕಲ್ಪೊಲಿ ಮನುಷ್ಯತ್ವ ಮಾನವೀಯತೆ ಮುಖ್ಯ ಮಾರೆ ಅನ್ಪೇನ ಚಿತ್ರ ಪಾತಿರೋನ್ ಬಂದೆ ಅವು ಬಾರಿ ಇಂಪಾರ್ಟೆಂಟ್ ಒಂಜಿ ಮಲ್ಲ ಬುದ್ಧಿಮಾಂದ್ಯ ಜೋಕುಲ್ಲ ಶಾಲೆ ಎತ್ತನು ಐತೆ ಮಲ್ಲ ಗೊಬ್ಬು ಅಂಡಿಗೆ ಬುದ್ಧಿಮಾಂದ್ಯ ನಮ್ಮ ಏರು ಮರಲೇರು ಬನ್ಪನ ಅತ್ ನಮ್ಮ ಏರು ಜೋಕುಲೆಗೆ ಮಂಡ್ಯ ಸರೀಜಿ ಬನ್ಪನ ಅಗಲ್ಲ ಶಾಲೆ ಮಾತ ಜನಕ್ಲೆಲ್ಲ ಓಟ ಸ್ಪರ್ಧೆ ಎತ್ತನಿಗೆ ಬಲ್ಪರೆ ಬಲ್ಪುನಾಗ ಮಾತ ಬಲ್ತೊಂದುತ್ತೇರು ಒಂಜಿ ಬಾಲೆ ಬೂರುನಿಗೆ ಒಂಜಿ ಬಾಲೆ ಬೂರ್ನಾಗ ಎದುರುಡು ಏತು ಜನ ಪೋಂದುತ್ತೇರು ಬುದ್ಧಿಮಾಂದ್ಯ ಜೋಕುಲು ಅಗುಲು ಬಲ್ಪುನೇನು ಉಂಟಾದ ಪಿರ ಬತ್ತದು ಆ ಬಾಲೆನ್ ತೆರ್ತೊಂದು ಬೋಯರಿಗೆ ಅವಳು ಪ್ರೈಸ್ ಅನೌನ್ಸ್ ಆಣಿಗೆ ಈ ಪಂದ್ಯೋಡು ಏರ್ಲ ಗೆಂದುಜೇಡು ಮನುಷ್ಯತ್ವ ಗೆಂದು ಪನ್ಪಿನ ಅಂಚಿತ್ತಿನ ಪಾತಿರೋನ್ ಬಂಡೆಗೆ ಅಂಚ ನಮ್ಮ ಮನುಷ್ಯತ್ವ ಗೆಂದು ನಂಚಿದ ಪ್ರಯತ್ನ ಮಲ್ಪಡು ಅಶೋಕನ್ನ ಹಿರೇಗಿ ದೇವರ ಎಡ್ಡೆ ಮನ್ಪಡು ಭಗವತಿ ಮೂಕಾಂಬಿಕೆ ಎಡ್ಡೆ ಮನ್ಪೇಡು ಅಲ್ಲಿಗೆಲ್ಲ ಮಾತಾಡಲ್ಲ ನೀವು ವಿನಂತಿ ಮಲ್ಪುನು ಬರ್ತಡದಾನಿ ಖಾಲಿ ಕೇವಲ ನಮ್ಮ ಕೇಕ್ ಕಟ್ಟ ಮಲ್ಪುನು ಹತ್ರ ಅವತಾರ ಕೊಟ್ಟು ನೀನು ಪಟಾಕಿ ಬುಡುಪಿನ ಪುರ ಬುಡ್ದು ಒಂಜಿ ಮರ ನಡ್ಪಿನ ಅಂಚಿತ್ತಿನ ಕೆಲಸ ಮಲ್ಪಲೆ ಐತೋಟಗ ಮರಲ ಬೆಲೆ ಉಂಡು ನರವಾಣಿಲ ಬೆಲೆ ಉಂಡು ಐಕಾತ್ರ ಎನ್ನ ಇನ್ನು ಅಶೋಕನ್ನ ಹಿರೇಗೆ ಎಂಕಲ್ನ ಊರ್ದ ನಿಡ್ಡೋಡಿದ ವಿನೇಶ್ ಪನ್ಪಿನ ಅಂಚಿತ್ತಿನ ದೇವ ವೃಕ್ಷ ಒಂಜಿ ನಾಗಲಿಂಗ ಪುಷ್ಪದ ಗಿಡನ ಪತ್ತೊಂದು ಬೈದೇರು ಅವೇ ನೀರ್ನ ಎಸ್ಟೇಟ್ ಇರ್ನ ಮಸ್ತ್ ಎಸ್ಟೇಟ್ ಮಲ್ಲಪ್ಪ ಇರ್ನ ತುಣ ಗೊತ್ತಾಗ ಗೆಡ್ಡ ಕಾಸ್ದಾರಂದು ಅಂಚೆ ಇರವೆ ನಡ್ದು ಆ ನೆನಪುಗು ಈ ರೇಪಲ ದಿಗೊಂಡು ಪ್ರತಿ ವರ್ಷ ಎಲ್ಲ ಈ ಬರ್ತ್ಡೇ ದಾನಿ ಒಂಜಿ ಮರ ನಡ್ದು ಈ ಪ್ರಕೃತಿಗೆ ಇನ್ನು ಅಶೋಕನ ಬರ್ತ್ಡೇ ನಮಲ ಪ್ರೇರಣೆ ಅದು ಪ್ರತಿ ವರ್ಷ ಮರದ ಪ್ರಕೃತಿ ಅವೇನು ಒರ್ಪುನ ಕೆಲಸ ಮಲ್ಪಲೆ ಮಾತೆಲ್ಲ ಖುಷಿ ಟಿಪ್ಪುಲೆ ಬಂದಾರನ ಬುಡೇದಿಲ್ಲ ವೈದೇರು ಅರೇಗಿಲ್ಲ ಎಡ್ಡೆ ಅವಡು ಎಂದು ಬಂದೇನ ಪಾತಿರೋಣ ಕೃಷ್ಣಾರ್ಪಣ ಮಲ್ಪ ಕೃಷ್ಣಾರ್ಪಣ ವಸ್ತು ನಾಗಲಿಂಗದ ಪುಷ್ಪ ಅಂತೇಳಿ ದೇವವೃಕ್ಷ ಅಂತೇಳಿ ಕರೀತಾರೆ. ಅದನ್ನು ಗೌರವಾನ್ವಿತ ಯತಿವರ್ಯರ ಪ್ರೀತಿಯ ಓರ್ವ ಶಿಷ್ಯರು ಎಲ್ಲ ದೇವಸ್ಥಾನಗಳಿಗೆ ಕೊಡ್ತಾ ಇದ್ದಾರೆ. ವಿನೀಶ್ ಪೂಜಾರಿ ನಿಡ್ಡೋಡಿ ಅಂತೇಳಿ ಅದೊಂದು ದೇವವೃಕ್ಷ ಆಗಿದೆ. ಅದನ್ನು ನಮ್ಮ ಶಾಸಕರ ಎಸ್ಟೇಟ್ನಲ್ಲಿ ಅವರು ನೆಡಬೇಕು ಎನ್ನುವಂಥ ಯೋಚನೆಯನ್ನು ಇಟ್ಟುಕೊಂಡು ದೂರದ ನಿಡ್ಡೋಡಿಯಿಂದ ಪ್ರೀತಿ ಅಭಿಮಾನವನ್ನು ಇಟ್ಟುಕೊಂಡು ಪುತ್ತೂರಿನ ನಮ್ಮ ಶಾಸಕರಿಗೆ ತಂದು ಕೊಟ್ಟಿದ್ದಾರೆ. ಬರ್ತ್ಡೇಯ ವಿಶೇಷವಾಗಿರತಕ್ಕಂಥ ಹುಟ್ಟುಹಬ್ಬದ ದಿನ. ಎಲ್ಲ ಬಂಧುಗಳೇ, ಹೇಮನಾಥನ್ನ, ನಾನು ಈ ಕಾರ್ಯಕ್ರಮಕ್ಕೆ ನಿನ್ನೆ ಬೆಳಿಗ್ಗೆ ಹೇಮನಾಥನ್ನ ಫೋನ್ ಮಾಡಿದರು. ನಾವೊಂದು ಹುಟ್ಟುಹಬ್ಬದ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ತಾವು ಬರಬೇಕು, ಅಶೋಕನಿಗೆ ನಾವು ಶುಭಾಶಯವನ್ನು ಹೇಳಲಿಕ್ಕೆ ನೀವು ಕೂಡ ಬಂದರೆ ಒಳ್ಳೆಯದು ಅಂತ. ನನಗೆ ಬೆಂಗಳೂರಿಗೆ ಹೋಗಲಿಕ್ಕಿತ್ತು. ನಾನು ಹೇಳಿದೆ ಓಕೆ, ನಾನು ಇಲ್ಲಿ ಬಂದು ಅಲ್ಲಿಗೆ ಹೋಗ್ತೇನೆ ಅಂತ. ಹಾಗೆ ಇಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ನಾನು ಹೇಮನಾಥನಿಗೆ ಈ ಕಾರ್ಯಕ್ರಮಕ್ಕೆ ಇಂತಹ ಒಂದು ಶುಭ ಸಂದರ್ಭದಲ್ಲಿ ಅಶೋಕನನ ಒಟ್ಟಿಗೆ ಇರುವಂತಹ ಒಂದು ಅವಕಾಶ ಸಿಕ್ತು. ಅದಕ್ಕೆ ನಾನು ಹೇಮನಾಥನಿಗೆ ತುಂಬ ಕೃತಜ್ಞನಾಗಿದ್ದೇನೆ. ಅಶೋಕನ ನಮ್ಮ ತುಂಬ ಕೆಲವು ವರ್ಷದಿಂದ ನಮ್ಮ ಪರಿಚಿತರು, ತುಂಬ ಆತ್ಮೀಯರು. ನಮ್ಮ ಚಿನ್ನರ ಬಿಂಬ ಸಂಸ್ಥೆ ಮುಂಬೈಯಲ್ಲಿದೆ. ನಮ್ಮ ಊರಿನ
ಮಕ್ಕಳಿಗೆ ಆಂಗ್ಲ ಭಾಷೆಯಲ್ಲಿ ಕಲಿಯುತ್ತಿರುವಂತಹ ಎಲ್ಲ ಮಕ್ಕಳಿಗೆ, ಯಾವ ಜಾತಿ ಮತ ಭೇದ ಏನಿಲ್ಲ ಅಂತ ಎಲ್ಲ ಮಕ್ಕಳಿಗೆ ನಾವು ನಮ್ಮ ಕನ್ನಡ ಭಾಷೆಯನ್ನು, ನಮ್ಮ ಸಂಸ್ಕೃತಿಯನ್ನು ನಾವು ಕಲಿಸ್ತೇವೆ. 6ರಿಂದ 14 ವರ್ಷದ ಮಕ್ಕಳಿಗೆ. ಅದು ಈಗ 23ನೇ ವರ್ಷ ನಡೀತಾ ಇದೆ. 50ರಿಂದ ಪ್ರಾರಂಭವಾದದ್ದು. ಈಗ 7,500 ಮಕ್ಕಳು ನಮ್ಮ ಚಿನ್ನದ ಬಿಂಬದ ಶಿಬಿರದಲ್ಲಿದ್ದಾರೆ. ಹೋದ ಸಲ ಅಶೋಕನ್ನ ಕೂಡ ಬಂದಿದ್ದಾರೆ, ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಾರೆ. ಒಂದು ಒಳ್ಳೆಯ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇಂದಿನ ಈ ಶುಭ ಸಂದರ್ಭದಲ್ಲಿ ನಾನು ಅಶೋಕನ ದಂಪತಿಯವರಿಗೆ ಶುಭವಾಗಲಿ ಅಂತ ಹೇಳುತ್ತಾ, ಅಶೋಕನಿಗೆ ದೇವರು ಐಶ್ವರ್ಯ ಆಯುರಾರೋಗ್ಯವನ್ನು ಒದಗಿಸಲಿ ಅಂತ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಹಾರಾಷ್ಟ್ರ. ಎಂಕಳಗ ಬಡ ಆ ಒಂದುಂಡು ಎಂಕಳಗಂಡ ಅಂತ ಅನುಭವ ಉಂಡು. 1 ತಿಂಗಳು ಪಾಸ ಬರೆದು 12 ಗಂಟೆ ಪಾಸ ಬರ್ತದೆ. ಅಂಡೆ ಮಾತ್ರೆಗಳ ಒಂದು ಅನುಭವ ಇಜ್ಜಿ ಅಂಚನ್ ಯಾನು ದಿಂಜ ಪಾತ್ರಜಿ. ದೇವರು ಎಲ್ರಿಗೂ ಎಲ್ಲ ಶಕ್ತಿಯನ್ನು ಕೊಡಲಿಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಶಕ್ತಿಯನ್ನು ಕೊಟ್ಟಿದ್ದಾನೆ. ಈಗಾಗಲೇ ನಾವು ಕೇಳಿದ್ದೇವೆ ನಮ್ಮ ಸ್ವಾಮೀಜಿಯವರ ಭಾಷಣ. ಅವರ ಭಾಷಣ ಕೇಳಲಿಕ್ಕೆ ನಮಗೆ ಒಂದು ಚಂದ, ಸರಳವಾಗಿ ಸುಂದರವಾಗಿ ಜೋಕಿನ ಮೂಲಕ ನಮಗೆ ಬಹಳ ಅರ್ಥಪೂರ್ಣವಂತ ಜ್ಞಾನಗಳನ್ನು ಅವರು ದಾರಿ ಎರೀತಾರೆ. ಅದೊಂದು ಶಕ್ತಿ ಅವರಿಗೆ. ಎಲ್ಲ ಸ್ವಾಮೀಜಿಗಳು ಇಲ್ಲ, ಅದು ಸೀರಿಯಸ್ ಆಗಿ ಮಾತಾಡ್ತಾರೆ ಬೇರೆ ಕೆಲವರೆಲ್ಲ. ಅದೇ ರೀತಿ ನಮ್ಮ ಅಶೋಕಣ್ಣವರಿಗೆ ಮತ್ತೊಂದು ಶಕ್ತಿ. ಪುತ್ತೂರಿಗೆ ಬಹಳಷ್ಟು ಶಾಸಕರು ಬಂದಿದ್ದಾರೆ, ಹೋಗಿದ್ದಾರೆ. ಆದರೆ ಅಶೋಕಣ್ಣವರು ಬಂದಾಗ ಆ ಒಂದು MLA ಸ್ಥಾನಕ್ಕೆ, ಶಾಸಕ ಸ್ಥಾನಕ್ಕೆ ಒಂದು ಮೆರುಗು. ಅದೇ ರೀತಿ ನಮಗೆ ಗೊತ್ತಿದೆ ರಾಷ್ಟ್ರಪತಿಗಳು ಬಹಳಷ್ಟು ಇದ್ದಾರೆ. ಅಬ್ದುಲ್ ಕಲಾಂ ಬಂದಾಗ ಆ ಒಂದು ಸ್ಥಾನಕ್ಕೆ ಸ್ವಲ್ಪ ಮೆರುಗು ಬಂತು. ಈಗ ಯಾರು ರಾಷ್ಟ್ರಪತಿ ಅಂತ ಯಾರಿಗೂ ಗೊತ್ತಿಲ್ಲ, ಏನೇ ಇರಲಿ. ಹೀಗೆ ಒಂದೊಂದು ವ್ಯಕ್ತಿಗಳಿಗೆ ದೇವರು ಬೇರೆ ಬೇರೆ ಶಕ್ತಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನೋಡಿ, ಇವತ್ತು ಈ ಒಂದು ಕಾರ್ಯಕ್ರಮ ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಮಾಡಿದಂಥ ಒಂದು ಕಾರ್ಯಕ್ರಮ. ನಮ್ಮ ಹೇಮನಾಥ ಶೆಟ್ಟಿ ಅವರು ನಮ್ಮೆಲ್ಲ ಆತ್ಮೀಯರು, ಅವರು ಭಾಷಣಕ್ಕೆ ನಿಂತರೆ ಸಂತ ಪುರುಷರ ಆ ರೀತಿಯಲ್ಲಿ ಭಾಷಣ ಮಾಡಿದವರು. ಅವರ ಪ್ರತಿಯೊಂದು ಮಾತುಗಳು ಭಾವನಾತ್ಮಕವಾಗಿರ್ತದೆ. ಅವರ ಭಾಷಣ ಕೇಳಲಿಕ್ಕೆ ನಮಗೆ ಒಂದು ಥರ ಖುಷಿ. ಅಂತಹ ಹೇಮನಾಥನವರು ನಿನ್ನೆ ನನ್ನನ್ನು ಕರೆದಿದ್ದಾರೆ. ಮತ್ತೆ ಇಲ್ಲಿ ನೋಡುವಾಗ ನಾವು 2 ಗಂಟೆ ಕಾದು ಕುಳಿತೆವು. ಅದರಿಂದಲೇ ಗೊತ್ತಾಯಿತು ಇದು ಪೂರ್ವ ಸಿದ್ಧತೆಯಿಂದ ಮಾಡಿದ್ದಲ್ಲ, ಶಾಸಕರು ಹೇಳಿ ಮಾಡಿಸಿದ್ದಲ್ಲ, ಇದು ಅವರ ಅಭಿಮಾನಿ ವರ್ಗ ಅವರ ಇಷ್ಟಕ್ಕೆ ಮಾಡಿದ್ದು ಅಂತೇಳಿ. ಈಗ ನಮಗೆ ಗೊತ್ತಿದೆ, ರಾಜಕಾರಣಿಗಳೆಲ್ಲ ಹುಟ್ಟುಹಬ್ಬ ಯಾವಾಗ ಬರ್ತದೆ ಅಂತ ಕಾಯ್ತಾ ಇರೋದು. ಒಂದು ಕಾರ್ಯಕ್ರಮ ಏನಾದರೂ ಒಂದು ಆಯುಷ್ಬೇಕಲ್ಲ, ಬೇರೆ ಏನೋ ಅವರಿಂದ ಕಾರ್ಯಕ್ರಮ ಇಲ್ಲ. ಏನಾದರೂ ಹುಟ್ಟುಹಬ್ಬದ ಹೆಸರಿನಲ್ಲಿ ಏನಾದರೂ ದೊಡ್ಡ ಡಂಬರಾಟ ಮಾಡುವಂತಹ ವ್ಯವಸ್ಥೆ ಇದೆ ಇಲ್ಲಿ. ಅದೇ ಸಂದರ್ಭದಲ್ಲಿ ನಮ್ಮ ಅಶೋಕನರವರು, ಅವರಿಗೆ ಇಷ್ಟವೇ ಇಲ್ಲ, ಅವರು ಹೇಳಿದ್ರಲ್ಲ ಯಾವುದೇ ಆಡಂಬರ ಬೇಡ, ಏನಾದರೂ ಒಂದು ದಾನ ಧರ್ಮ ಕೊಡುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವ ಅಂತೇಳಿ. ಇವತ್ತು ಅಶೋಕಣ್ಣನವರ ಬಗ್ಗೆ ನಮಗೆಲ್ಲ ಈಗ ಗೊತ್ತಿದೆ. ಅವರು ನನ್ನ ಸ್ವಂತ ವೈಯಕ್ತಿಕವಾಗಿ ಹೇಳುವುದಾದರೆ, ಅವರು ನಮ್ಮ ಬೇರೆ ಒಂದು ಪಕ್ಷದಲ್ಲಿದ್ದರು, ಕಾಂಗ್ರೆಸ್ ಪಕ್ಷಕ್ಕೆ ಅವರು ಬಂದಿದ್ದರು ಆ ಸಮಯದಲ್ಲಿ, 2-3 ವರ್ಷಕ್ಕೆ ಮುಂಚೆ. ಆ ಟೈಮಿನಲ್ಲಿ ಅವರ ಬಗ್ಗೆ ನಮ್ಮ ಒಂದು ಸಮಾಜದೊಳಗೆ ಬೇರೆ ಬೇರೆ ಅಭಿಪ್ರಾಯಗಳು, ಅವರು ಹಾಗೆ ಹೀಗೆ ಅಂತೇಳಿ. ಹಾಗೆ ನಾವು ಅವರಿಗೆ ಶಕ್ತಿ ತುಂಬಲಿಕ್ಕೆ ಹೋದೆವು. ಅವರ ಆಫೀಸಿಗೆ ನಾವೊಂದಷ್ಟು ಉಸ್ತಾದರುಗಳು, ಮೌಲಾನೆಗಳು. ಹಾಗೆ ಬಹಳಷ್ಟು ಟ್ರೋಲ್ ನಮಗೆ ಅನುಭವ ಆಯಿತು. ನಮ್ಮನ್ನೆಲ್ಲ ಬಹಳ ಟ್ರೋಲ್ ಮಾಡಿದರು. ಈಗ ಟ್ರೋಲ್ನ ಕಾಲಲ್ವಾ, ಆದರೂ ಕೂಡ ಅದನ್ನು ಸಹಿಸಿಕೊಂಡು, ಯಾಕೆ ಈ ಸಮಾಜಕ್ಕಾಗಿ, ಸಮುದಾಯಕ್ಕಾಗಿ, ದೇಶಕ್ಕಾಗಿ, ಅಶೋಕಣ್ಣರಿಂದಾಗಿ ಈ ಪುತ್ತೂರಿಗೆ ಏನಾದರೂ ಒಳಿತಾಗುವುದಾದರೆ ಅದಕ್ಕೆ ನಾವು ಯಾವ ಟ್ರೋಲಿಗೂ ಸಿದ್ಧ ಅಂತ ಹೇಳಿ ನಾವು ಅದನ್ನು ಸಹಿಸಿಕೊಂಡಿದ್ವಿ. ನಮ್ಮ ನಿರೀಕ್ಷೆ ಹುಸಿಯಾಗಲಿಲ್ಲ. ಅಶೋಕಣ್ಣರು ಶಾಸಕರಾಗಿ ಬಂದರು. ಬಂದ ನಂತರ ಇಲ್ಲಿ ಪುತ್ತೂರಿನಲ್ಲಿ ಏನೆಲ್ಲ ಈಗ ಕಾರ್ಯಕ್ರಮಗಳು ಆಗ್ತಾ ಇದೆ ಅಂತ ನಾವು ಕಣ್ಣಾರೆ ನೋಡಿದ್ದೇವೆ. ನಾವು ರಾಜಕಾರಣಿಗಳಿಗೆ ಹೇಳುವುದಿಷ್ಟೇ, ನೀವು ಧರ್ಮವನ್ನು ಕೈ ಬಿಡಬಾರದು. ನಿಮ್ಮ ಯಾವ ಧರ್ಮ ಇದೆಯೋ ಆ ಧರ್ಮಕ್ಕೆ ಬೇಕಾಗಿ ನೀವು ದುಡಿಬೇಕು. ಅದು ಹಿಂದೂಗಳಾಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಅವರ ಧರ್ಮವನ್ನು ಯಾವತ್ತೂ ಬಿಟ್ಟು ಕೊಡಬಾರದು. ಅಶೋಕಣ್ಣವರು ಅಂತ ನಾವು ಗುರುತಿಸಿದಂಥ ಒಂದು ಹೆಗ್ಗಳಿಕೆ, ಅವರು ಧರ್ಮವನ್ನು ಬಿಟ್ಟುಕೊಳ್ಳುವುದಿಲ್ಲ.
ಅವರು ದೇವಸ್ಥಾನಕ್ಕೆ ಸಹಾಯ ಮಾಡ್ತಾರೆ, ಮಸೀದಿಗೆ ಸಹಾಯ ಮಾಡ್ತಾರೆ, ಕ್ರೈಸ್ತರಿಗೆ ಸಹಾಯ ಮಾಡ್ತಾರೆ, ಎಲ್ಲರಿಗೂ ಸಹಾಯ ಮಾಡುವಂತಹ ಒಂದು ಮನಸ್ಥಿತಿ ಅವರಿಗೆ. ಈ ಶಾಸಕರಾಗಿ ಹಣ ಮಾಡುವಂತ ಅಗತ್ಯ ಅವರಿಗೆ ಇಲ್ಲ. ಅವರಲ್ಲಿ ಈ ಹಿಂದೆ ಬೇಕಾದಷ್ಟು ಇತ್ತು, ಈಗಲೂ ಇದೆ. ಹೊಟ್ಟೆಗೆ ಸ್ವಲ್ಪ ಹಣ್ಣಲ್ಲ, ಅದು ಅವರು ಅನ್ನ ಬೇಕಾದಷ್ಟು ಏನು ಮಾಡೋದಿಲ್ಲ, ಏನಾದರೂ ಸ್ವಲ್ಪ ಕೊಟ್ಟರೆ ಅಲ್ವಾ, ಅವರ ಅವರಿಗೆ ಗೊತ್ತು. ಅವರು ಒಟ್ಟಿಗೆ ಜೋಡಿಯಾಗಿ ನಿಲ್ಲುವಾಗ ನಮಗೆ ಆಸ್ಕರಣ್ಣರವರ ನೆನಪು ಬರ್ತದೆ. ಯಾವತ್ತು ಪತ್ನಿಯನ್ನು ವಿಶ್ವಾಸಕ್ಕೆ ತೆಗೆದುಕೊಂಡವರು ಅವರು ದೊಡ್ಡ ದೊಡ್ಡ ಸ್ಥಾನಮಾನವನ್ನು ಅವರಿಗೆ ಸಿಗ್ತದೆ. ಆಸ್ಕರಣ್ಣವರ ಹಾಗೆ ಎಲ್ಲಿಗೆ ಹೋಗುವಾದರೂ ಅವರ ಪತ್ನಿಯನ್ನು ಅವರು ಕರ್ಕೊಂಡು ಹೋಗ್ತೀವಿ. ಅವರು ದೊಡ್ಡ ಕೇಂದ್ರ ಸಚಿವರಲ್ಲಾಗಿದ್ದು. ಏನೇ ಇರಲಿ, ಇವತ್ತು ಅಶೋಕಣ್ಣರವರು ಯಾರನ್ನು ಮೂರ್ಖರನ್ನಾಗಿ ಮಾಡುವುದಿಲ್ಲ. ಅವರು ದುಡಿತಾರೆ, ಅವರು ಕಾರ್ಯಕ್ರಮ ಮಾಡ್ತಾರೆ, ಅವರು ಕೊಡ್ತಾರೆ, ದಾನ ಧರ್ಮ ಮಾಡ್ತಾರೆ. ಇವತ್ತು ನಮ್ಮ ಒಬ್ಬ ಕೇಂದ್ರ ಸಚಿವರು ಹೇಳಿದ ಒಂದು ಮಾತು ಈಗ ಬಹಳ ವೈರಲ್ ಆಗ್ತಾ ಇದೆ. ನಮ್ಮ ಮೋದಿಜಿಯವರ ಅಡಿಯಲ್ಲಿ ಕೆಲಸ ಮಾಡುವಂತಹ ಗಡ್ಕರಿ ಅವರೊಂದು ಬಹಳ ಒಂದು ಅದ್ಭುತವಾದಂಥ ಒಂದು ಮಾತನ್ನು ಹೇಳಿದರು. ಅತಿ ಹೆಚ್ಚು ಜನರನ್ನು ಯಾರು ಮೂರ್ಖರನ್ನಾಗಿ ಮಾಡ್ತಾರೋ ಅವರು ಅತಿ ದೊಡ್ಡ ನಾಯಕರಾಗ್ತಾರೆ ಅಂತ ಹೇಳಿ. ಆದರೆ ಅಶೋಕಣ್ಣರವರು ಯಾರನ್ನು ಮೂರ್ಖರನ್ನಾಗಿ ಮಾಡುವುದಿಲ್ಲ, ಅವರು ನೇರ ನಡೆನುಡಿಯವರು. ಅದು ಬಹಳ ಇಷ್ಟ ಆಗುವಂಥ ಒಂದು ವಿಚಾರ. ಇನ್ನು ಮತ್ತೊಂದು ಅವರ ಪ್ರಿಯಗಳಿಗೆ ಹೇಳಲಿಕ್ಕಿರೋದು, ಒಂದು ಕಾರ್ಯಕ್ರಮವನ್ನು ಸೆಟಪ್ ಮಾಡಬೇಕು, ಕಾಯಿಸಬಾರದು. ಯಾವುದೇ ಕಾರ್ಯಕ್ರಮ ಸಮಯ ಪಾಲನೆ ಮಾಡಲೇಬೇಕು. ಅದು ಎಲ್ರಿಗೂ ತೊಂದರೆ ಆಗ್ತದೆ. ಈಗ ನಮಗೆಲ್ಲ ಹಸಿವು ಆಗ್ತದೆ. ಸಿದ್ದಿಗಿರೋರು ಕಾರ್ಯಕ್ರಮಕ್ಕೆ ಆ ಒಂದು ಟೈಮ್ ಪಾಲಿಸಬೇಕಾದ ನಮ್ಮ ಕರ್ತವ್ಯ ಅದು ಮುಂದಿನ ದಿನಗಳಲ್ಲಿ. ಕಾರಣ ನಮಗೆ ಅವರು ಬೇಕು, ಪುತ್ತೂರಿಗೆ ಅವರು ಬೇಕು. ಪುತ್ತೂರು ಮುಂದಿನ ಶಾಸಕರಾಗಿ ಬರಬೇಕು, ಆ ನಂತರ ಸಚಿವರಾಗಿ ಕೂಡ ಇಲ್ಲಿ ನಮ್ಮ ಪುತ್ತೂರಿನಲ್ಲಿ ಅವರು ಕಾರ್ಯನಿರ್ವಹಿಸಬೇಕು. ಅವರೆಲ್ಲರ ಪುತ್ತೂರಿನ ಎಲ್ಲ ಜನರ ಆತ್ಮದಲ್ಲಿ ಅವರು ಈಗ ನೆಲೆಯೂರಿದ್ದಾರೆ. ಖಂಡಿತ ಮುಂದಿನ ದಿನಗಳಲ್ಲಿ ಅವರು ಅವರ ರಾಜಕೀಯ ಭವಿಷ್ಯವನ್ನು ಉತ್ತಮವಾಗಿಸಲಿದ್ದಾರೆ. ಅವರ ಭವಿಷ್ಯ ಉಜ್ವಲ ಆಗಲಿದೆ. ಅವರ ಕಾರ್ಯಕ್ರಮ ನಮಗೆಲ್ಲ ಗೊತ್ತಿದೆ. ದೇವಸ್ಥಾನಕ್ಕೆ ಬಹಳಷ್ಟು ದುಡಿತಾ ಇದ್ದಾರೆ. ಎಲ್ಲ ಅಲ್ಲಿ ಕೂಡ ಟೀಕೆ ಅವರಿಗೆ ಬರ್ತಾ ಇದೆ. ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡುವಾಗ ಯಾರು ಟೀಕೆ ಮಾಡುವುದು? ದೇವಸ್ಥಾನದ ಜನರೇ. ಹಿಂದುತ್ವ ಅದು ಇದು ಅಂತ ಹೇಳುವವರೇ ಅವರನ್ನು ಟೀಕೆ ಮಾಡ್ತಾ ಇದ್ದಾರೆ ದೇವಸ್ಥಾನಕ್ಕೆ ಅಭಿವೃದ್ಧಿ ಮಾಡುವಾಗ, ಅಲ್ವಾ? ಬಹಳಷ್ಟು ನಾವು ಕೇಳಿದ ಪತ್ರಿಕೆಯಲ್ಲಿ ಓದ್ತಾ ಇದ್ದೇವೆ. ಅದೇ ರೀತಿ ಉಪ್ಪಿನಂಗಡಿ ದೇವಸ್ಥಾನಕ್ಕೆ, ಮಸೀದಿಗೆ, ಎಲ್ಲ ಚರ್ಚ್ಗಳಿಗೆ ಎಲ್ಲ ಕೊಡ್ತಾ ಇದ್ದಾರೆ. ಅವರು ದಾನ ಶೂರರು. ಅದು ಯಾವತ್ತು ಅವರನ್ನು ರಕ್ಷಣೆ ಮಾಡ್ತದೆ. ಒಂದು ಸರ್ವಜ್ಞನ ಒಂದು ಮಾತು ನನಗೆ ನೆನಪಿಗೆ ಬರ್ತದೆ. ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಪರಿಣಾಮವಕ್ಕು ಪದವಕ್ಕು ಕೈಲಾಸ ನೆರೆ ಮನೆಯು ಹಕ್ಕು ಸರ್ವಜ್ಞ ಅಂತ ಹೇಳಿದ್ರೆ ಬಹಳ ಅರ್ಥಪೂರ್ಣವಾದಂಥ ಮಾತು ಇದು. ನಿನಗೆ ಸಂಪತ್ತು ಲಭ್ಯವಿದ್ದಾಗ ನೀನು ಜನರನ್ನು ಕರೆದು ದಾನ ಮಾಡಬೇಕು. ಆಗ ಅದೇ ಸ್ವರ್ಗವಾಗ್ತದೆ, ಅದೇ ನಿಮ್ಮ ಕೈಲಾಸ. ಕೈಲಾಸ ಅಂದ್ರೆ ದೂರ ಇಲ್ಲ. ನೀನು ದಾನ ಧರ್ಮ ಮಾಡುವಾಗ ಅದು ನಿನಗೆ ಕೈಲಾಸವಾಗಿ ಪರಿಣಮಿಸ್ತಾ ಇದೆ, ಸ್ವರ್ಗವಾಗಿ ಪರಿಣಮಿಸ್ತದೆ ಅಂತ ಹೇಳಿ. ಅದರಿಂದ ದಾನ ಮಾಡುವವನು ಜನರಿಗೂ ಕೂಡ ಹತ್ತಿರ ಆಗ್ತಾನೆ. ನಮ್ಮ ಪ್ರವಾದಿಯವರು ಹೇಳ್ತಾರೆ, ಅಲ್ ಅಸ್ಸಹಿಯು ಕರೀಬು ಮಿನಲ್ಲಾಹಿ ವ ಕರೀಬು ಮಿನನ್ನಾಸಿ ಅಂತ ಹೇಳಿ. ಅಂತ ಅದರ ಅರ್ಥ, ದಾನ ಮಾಡುವವನು ದಾನ ಶೂರನು ದೇವನಿಗೂ ಹತ್ತಿರವಾಗ್ತಾನೆ, ಜನರಿಗೂ ಹತ್ತಿರ ಆಗ್ತಾನೆ ಅಂತೇಳಿ. ಯಾಕೆ ಇವತ್ತೊಂದು ಹುಟ್ಟುಹಬ್ಬ ಅಂತ ಹೇಳಿದ್ರೆ ಅದು ಎಲ್ಲ ಕೆಲಸಗಾರಿಗಳನ್ನು ಬದಿಗೊತ್ತಿ ಇಲ್ಲಿ ಅಶೋಕಣ್ಣ ಅವರನ್ನು ನಾವು ಬೆಂಬಲಿಸ್ತೇವೆ. ಅವರೊಂದು ದಾನ ಶೂರರು, ಅವರನ್ನು ನಾವೆಲ್ಲ ಪ್ರೀತಿಸ್ತೇವೆ. ಎಲ್ಲರೂ ಅವರಿಂದ ದಾನ ಪಡೆದವರು, ಬಡ ಬಗ್ಗರು. ಆದ್ದರಿಂದ ಇನ್ನಷ್ಟು ನೀವು ದಾನ ಧರ್ಮಗಳನ್ನು ಮಾಡಿ ಜನರ ಪ್ರಶಂಸೆಯನ್ನು ಗಿಟ್ಟಿಸಿಕೊಳ್ಳಿ. ಆಗ ದೇವರ ಪ್ರಶಂಸೆಯು ನಿಮಗೆ ಸಿಗ್ತದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯ ಉಜ್ವಲವಾಗ್ತದೆ ಅಂತ ಹೇಳಿ ಈ ಒಂದು ಹುಟ್ಟು ಹಬ್ಬಕ್ಕೆ ಎಲ್ಲ ರೀತಿಯ ಶುಭ ಹಾರೈಕೆಗಳನ್ನು ಹಾರೈಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಜೈ ಹಿಂದ್.
ಮಲ್ಲ ಮಟ್ಟಿಗೆ ಆಯೋಜನೆ ಮಾಡ್ತೇವೆ ನಿಂಗೆ ಗೊತ್ತಿಚ್ಚಾನೆ ಕೋಡೆ ರಾತ್ರಿ ಹೇಮನಾಥ್ ಶೆಟ್ಟಿ ಫೋನ್ ಮಾಡ್ದು ಬನ್ನಿ ಹಿಂಗೆ ಒಂದು ಬರ್ತ್ಡೇ ಪೂರ ಸೆಲೆಬ್ರೇಷನ್ ಬಾಯ ಬೇಲ ಹೇಮನಾಥ್ ಶೆಟ್ರಲ್ಲ ಬರ್ತ್ಡೇ ಮಲ್ಪಡೋದಿಲ್ಲ ಏನು ಮೊನ್ನೆ ಬರ್ತ್ಡೇ ಬುಡ್ಚಪ್ಪ ಸುಮಾರು ದಿಟ್ಟಿಗೆ ಆತು ನನ್ನ ಪೊಕ್ಕಡೆ ಕೂಡ ಏನೇ ಕುಳುಡ್ನೆ ಏನೇ ಪುಗಾರ್ನಾಗ ಒಂತೆ ಅಂಚಿ ಇಂಚಿ ಮುಜಿಗರಪ್ಪ ಇನಿ ತುಳುಟವ ಕನ್ನಡವ ಚಲೋ ಎನ್ನ ಅಭಿಮಾನಿ ಬಳಗದಕ್ಕಲಿ ಎನ್ನ ಬರ್ತ್ಡೇ ಆಯೋಜನೆ ಮಾಡ್ತು ನಂಚಿನ ಈ ಕಾರ್ಯಕ್ರಮದ ಸಭಾ ವೇದಿಕೆಡು ಪುರ್ಲುದ ಪಾತ್ರ ಪನ್ನಂಚಿನ ಸಾಂದೀಪನಿ ಆಶ್ರಮದ ಕೇಮಾರ್ ಸ್ವಾಮಿಲಿನ ಈಶ ವಿಠಲ ಸ್ವಾಮಿಲಿನ ಆಶೀರ್ವಾದನ್ನುಟ್ಟೊಂದು ಅಂಚನೆ ಇಂಕ್ಲಿಗೆ ಮಾರ್ಗದರ್ಶಕರಾದಿತ್ತನಂಚನ ದಾರಿಮೇರೆ ಈ ಕಾರ್ಯಕ್ರಮದ ಪೂರ ಜವಾಬ್ದಾರಿ ತೊನ್ನಂಚನ ಕಾವು ಹೇಮನಾಥ್ ಶೆಟ್ರೆ ಪಾಪ ಭಾರಿ ದೂರದ್ದು ಮುಂಬೈಗೆ ಬರ್ತದೆ ನಮ್ಮ ಕಾರ್ಯಕ್ರಮಗಳು ಭಾಗಿಯಾಗಿ ಪೋಯಿನಂಚಿನ ಪ್ರಕಾಶ್ ಭಂಡಾರ್ರೆ ನನ್ನ ಆತ್ಮೀಯರು ಸೌದಿ ಮಲ್ಲ ಉದ್ಯಮಿ ಆದ ಸುಮಾರು 1000 ಕಟ್ಲೆ ಜನಕ್ಕೂ ಉದ್ಯಮ ಕೊಡದು ಇನಿ ನಮ್ಮ ಊರ್ದ ಮಿತ್ತ ಪ್ರೀತಿಯನ್ನ ಕಾರ್ಯಕ್ರಮ ಭಾಗವಹಿಸ ನನ್ನ ಆತ್ಮೀಯರ ಜನ ಸಾಹಿಲ್ಯ ನನ್ನ ಧರ್ಮಪತ್ನಿಯ ನಂಚಿನ ಸುಮಾ ಶೋಕರೆಗಳೇ ಪೂರ ಕಾರ್ಯಕ್ರಮದ ಜವಾಬ್ದಾರಿ ಇನ್ನು ಪೂರ್ವ ಉಸ್ತುವಾರಿ ತನ್ನ ಎನ್ನ ಸಹೋದರ ಸಮಾನರ ನಂಚಿನ ಫಾರೂಕ್ ಬಾಯಬರೆ ವೇದಿಕೆದ ಮಿತಿತ್ತ ನಂಚಿನ ಮಾತ ಗಣ್ಯರ ವೇದಿಕೆದ ಎದುರಿಡಿತ್ತ ನಂಚಿನ ಮಾತ ಎನ್ನ ಪ್ರೀತಿದ MS ಮಹಮ್ಮದ್ ಉಳ್ಳರು ಎಂಗ್ಲ ಬ್ಲಾಕ್ ಅಧ್ಯಕ್ಷರು ಉಳ್ಳರು ನಮ್ಮ ಸುಳ್ಯದ ಕಡಬದ ಭಾಗದ ಪ್ರಮುಖರನ್ನ ಪಕ್ಷದ ಪ್ರಮುಖರನ್ನಗಳು ಹಿರಿಯರನ್ನಗಳು ಮಾರ್ಗದರ್ಶಕರನ್ನಗಳು ಹಿರಿಯರಿನ ಪುದಾರಿ ಪಂಡ್ರಬೂಜಿ ಸಮಯ ಮೀರಿದು ಹೋತಲು ವೇದಿಕೆದ ಎದುರಿಡಿತ್ತು ನಂಚಿನ ಮಾತ ಹಿರಿಯರೇ ಕಿರಿಯರೇ ಮಾಧ್ಯಮದ ಮಿತ್ರರೇ ಬರ್ತ್ಡೇ ಸೆಲೆಬ್ರೇಷನ್ ಬುಟ್ಟಿನ ದಿನೋನು ಸೆಲೆಬ್ರೇಷನ್ ಮಲ್ಪನಾಗ ಏನ ಹೇಮನಾಥ್ ನಡ ಪಂಡೆ ಬಾಯ ಬೆಡ್ಲ ಹೇಮನಾಥ್ ನಡ್ಲ ಅಗತ್ಯ ಇಜ್ಜಿ ಸುಮಾರು ದಿಗಿಟ್ಟು ದಾಯ ಪಂಡ ಏನೈತೆ ಪಲ್ಲೆ ಕೊನೆ ಆಕಲು ಪುಗಾರ್ನೆ ಏನ ಕೇನ್ನೆ ಅಂದಕ್ಕೆ ಏನು ಪುಗಾರ್ಲೆಕ್ಕ ಅವಡಿಗೆ ಸಮಾಜೋಡು ಇಡೀ ಸಮಾಜ ಇನ್ನು ಗುರುತಿಸುವಂಚಿನ ಕೆಲಸ ಅಂದ ಅವು ಎಡ್ಡೆ ಎಂದು ಎನ್ನ ಅಭಿಪ್ರಾಯ ಸ್ವಾಮಿಲು ಒಂದು ಪಾತ್ರ ಪಂಡರು ಇವರಿಗೆ ಸಹಾಯ ಮಲ್ಪಡು ಬಹುಶಃ ಎನ್ನಲ ವಿಚಾರಲ್ಲ ಸ್ವಾಮಿಲ್ಲ ವಿಚಾರಲ್ಲ ಉಜ್ಜೇಲಕ ಉಂಡು ಎನ್ನ ಅಭಿಪ್ರಾಯ ಬಡವರಿಗೆ ಸಹಾಯ ಮಲ್ಪಡು ಬಡವರನ್ನ ಕಷ್ಟವನ್ನು ತೂಲೇನು ಎಂಕೆಲ್ಲ ಉದ್ದೇಶ ಏನೆಲ್ಲ ಕಾರ್ಯಕರ್ತರಿಗೂ ಎಂಕೆಲ್ಲ ಮಾತರಿಗೆಲ್ಲ ಪಡ್ಪಣ ಹೋಗತ್ತು ಬಡವರಿಗೆ ಸಹಾಯ ಮಲ್ಪಲೆ ಅವಳ ವಿದ್ಯಾಭ್ಯಾಸ ಇಜ್ಜಿ ಪನ್ನೇನೇ ಪನ್ಪೇರು ಗೊತ್ತಿದ್ದನ್ನು ಇಂಚಿನ ವಾಕ್ಯನು ಬೇರೆ ನಮ್ಮ ಕೈಲು ಕರಗಿಸೋಣಂಚಿನ ತಾಳ್ಮೆ ನಮ್ಮ ಕೈಟು ಬೋಡು ನಂಗಿದು ದೇವರಿಗೆ ಅದಲ್ಲ ಶಕ್ತಿ ಕೊಡ್ತೇವೆ ಅಂದ ಆ ಬಹುಶಃ ಬಡವರನ್ನ ಆಶೀರ್ವಾದ ಮಲ್ಲಕ್ಕೆಲ್ಲ ಆಶೀರ್ವಾದ ಬರ್ತದ ಬಡವರನ್ನ ಆಶೀರ್ವಾದ ಎಡ್ಡೆ 100 ಜನಕ್ಕೂ 1000 ಜನಕ್ಕೂ ಒನಸ್ಸು ಪಾಡ್ನ ಒಂಜಿ ಪಂಜನ ಕೈಟಿ ಆಶೀರ್ವಾದ ರೆತೊಂಡ ಅವು ಬಾರಿನೆಲ್ಲ ಆಶೀರ್ವಾದ ಅವು ಮನಸ್ಸಿನ ಉಲಾಯಿರ್ದು ಕೊರಪಣಂಚಿನ ಆಶೀರ್ವಾದ ಅವು ನಿಜವಾದ ನಂಗೆ ಐನ ಪ್ರತಿಫಲತೆ ಕೊಡುಗೆ ಅಂಚ ನಮ್ಮ ಮಲ್ಪನ ಕೆಲಸನು ಇಡೀ ಸಮಾಜ ಏನು ಪನ್ನಂದ నాకు ಅತ್ಯಂತ ಸಂತೋಷ ಆಪಣ ಕೆಲಸ ಆಪಡು ಈ ಏತ ಕೆಲಸಗಳು ಪಾತು ನಿಮಗೆ ಪೂರ ನಿಗಲಿ ಕೆಲಸ ಇಜ್ಜಂದ ಏರ್ಲ ಬತ್ತನಕ್ಲತ್ ಮಾತೆಲ್ಲ ಅಕ್ಕಲಕ್ಕಲ ಉದ್ಯೋಗ ಉಂಡು ಒಣಸಾತಿಜಿ ಕಾತೊಂದುಳ್ಳಾರು ನಮ್ಮಡ ಪಾತೆರಡು ನಿಖಿಲ ರೇನಕ್ಕೆ ನಿಖಿಲ ಪ್ರೀತಿನಿ ಐದು ವಾಪಸ್ ಎಂಚ ಐದು ಸಂದಾವಡು ನಿಂಗೆ ಗೊತ್ತಿಸಿ ಅವು ಸಾಧ್ಯಲ್ಲ ಇಜ್ಜ ಅನ್ನು ತೋಜಲು ಬೇತೆ ಸಮಯಡು ನಮಕ್ಕೆ ಸಹಾಯ ಮಲ್ಪನೆ ಒಟ್ಟು ಈ ಕೆಲಸೋಡು ಬರಪಣೆ ಪೂತ ಬುಕ್ಕಿಯನ್ನು ಬತ್ತೇನು ಬರಪಣೆ ಒಂಜಿ ಪೂತ ಬುಕ್ಕಿಯಾಗಲೇ 2,000 ರೂಪಾಯಿ ಉಂಟು ಕಡಿಮೆ ಹಿಡಿದು ಗುಜ್ಜಿ ಸ್ವಲ್ಪ ಅದು ರೇಟ್ ಜಾಸ್ತಿ
ನಮ್ಮ ಜೊತೆದು ಸ್ವಲ್ಪ ದೀಪ ಐನ ಪತ್ತೊಂದು ಬರ್ತದೆ ಕೊಡ್ದು ಯಾರು ಅಗತ್ಯ ಆ ಪ್ರೀತಿ ವಿಶ್ವಾಸ ಇಡೀ ಏತೋ ಜನ ಫೋನ್ ಮಲ್ಪರು ಏತೋ ಜನ ಸೋಷಿಯಲ್ ಮೀಡಿಯಾದ ಶುಭ ಹಾರೈಕೆಯನ್ನು ಕೊಡ್ತಾರೆ ಅನೇಕ ಮಾತರೆಗಳ ಉಪಾಸಕರು ಆಗಲ್ಲ ಧನ್ಯವಾದ ಪಡೆದ್ರೆ ಸಾಧ್ಯ ಇಜ್ಜಿ ಬಹುಶಃ ಮಾಧ್ಯಮದ ಮುಖಾಂತರ ಮಾತರೆಗಳೇನೆ ಅಭಿನಂದನೆ ಹೆಚ್ಚಿನ ಪಣಪಡೆ ಬಂಡ ನಿಖಿಲ ದೇವರು ಎಡ್ಡ ಮಲ್ಪಡು ಅವಕಾಶ ತಿಗಿಲಿ ಅವಕಾಶ ತಿಗಿನಲ್ಲೂ ಪ್ರಾಮಾಣಿಕವಾದ ಬಡವರನ್ನ ಸೇವೆ ಮಲ್ಪಡಂಚಿನ ಕೆಲಸ ಮಲ್ಪ ಅವಕಾಶ ತೆಗಿಲಲ್ಪ ನಿಖಿಲ ಋಣನು ಪ್ರಾಮಾಣಿಕತೆನಟ್ಟು ಐನ ತೀರಿಸಾರ ಏನ ಪ್ರಯತ್ನ ಮಲ್ಪಡೆ ಪಣಪಡ ಪಾತ್ರ ಪಣ್ಣೊಂದು ಮಾತರೆಗಿಲ್ಲ ಸಮಾಜಡು ಏತಾ ಜನ ಕಷ್ಟಪಡ ಬರ್ತಾರೆ ಬೇತೆ ಬೇತೆ ಇನಿ ದೇವರನ ಆಶೀರ್ವಾದ ಇಜ್ಜಂದ ಹೂ ಮಲ್ಪರ್ಲೆ ಸಾಧ್ಯ ಮೆಡಿಕಲ್ ಕಾಲೇಜ್ ಕೆಲವು ಸತಿ ಏನ ನೆನಪನ್ನ ಕೆಲಸಲ ಅವು ಕೈ ಕೊಡ್ದು ಮಾಡುದಂಡ ಅವು ದೇವರ ಇನ್ನೇನು ಮುಲ್ಪ ಉಂತಿರ್ಲ ಆ ದೇವರನ ಆಶೀರ್ವಾದ ಬಹುಶಃ ಏನು ಉಂಟು ನಂಚಿನ ಸಂಗತಿ ಆತನು ಕುಟುಂಬದ ಬಗ್ಗೆ ಒಂದು ಎರಡು ಎನ್ನ ಅಪ್ಪ ಅಮ್ಮನ ಇದು ನೆನಪು ಮಲ್ಪನ ಅವಶ್ಯಕತೆ ಉಂಟು ಜನ್ಮ ಕೊಡ್ರಂಚಿನ ಅಪ್ಪ ಅಮ್ಮ ಪಪ್ಪಜ್ಜರು ಅಮ್ಮ ಒಳ್ಳೆಯದು ಕೊಡ ರಾತ್ರಿ ಪುರ ಕೆಲವು ಮಕ್ಕಳಿಗೆ ಫೋನ್ ಮಾಡ್ತದೆ ಶುಭಾಶಯ ಪಣ್ಣ ಒಂದಿತ್ತೇನೆ ಅಪ್ಪಗ ಏನಾಕಂಡ ಬಂದೆ ಏನು ಪುಟ್ಟುದಿಗೆ ಮಾರ್ರೆ ಪುಟ್ಟೋಡಾತು ಎಲ್ಲ ಬೊಲ್ಪಿಗೆ ಪುಟ್ಟುನೆ ಇತ್ತೆ ತಾಯಿ ಮಾತುಜಿ ನನ್ನ ಬೊಲ್ಪಿಗೆ ಇತ್ತೆ ಅಪ್ಪದ ಬಂಜಿಡುಳ್ಳೆ ಎಲ್ಲ ಬೊಲ್ಪಿಗೆ ಪುಟ್ಟುನೆ ಅಜ್ಜ ಜನ್ಮ ಕೊರ್ಲಂಚಿನ ಅಪ್ಪಗಳ ನಿಖಿಲ ಪೂರ ಪ್ರೀತಿಗೆ ಅಭಾರಿ ಆತೆ ಎಡ್ಡ ಕಾರ್ಯಕ್ರಮನ ಆಯೋಜನೆ ಮಾಡ್ತಾರೆ ಪ್ರೀತಿ ಗೀತೆ ಬಂದಿದ್ದಾರೆ ನಿಖಿಲೆ ಪೂರ ತಲೆ ತಗ್ಗಿ ಸಾದು ಒಂದು ಸೋದೆ ತಪ್ಪು ಮಲ್ಪಡಗ ತಿದ್ದು ನಂಚಿನ ಕೆಲಸ ಮಲ್ಪಲೆ ಎಡ್ಡೆ ಕೆಲಸ ಮಲ್ಪನ ಕೈ ಜೋಡಿಸೋದು ಆಶೀರ್ವಾದ ಮಲ್ಪಲೆ ಪಣಪನ ಪಾತ್ರ ಪಣೊಂದು ಎನ್ನ ಪಾತ್ರ ಅಂತವೆ ಜೈ ಹಿಂದ್.
ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ